ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವಾಗ ಪುರುಷೋತ್ತಮ ಮಾಸ ಇರೋದ್ರಿಂದ ಸೌರಾಷ್ಟಕ ಭಜನನ್ನ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಹೊರಜೆ ಪ್ರಸಿದ್ಧಂ ನವನೀತ ಚೌರಂ ಗೋಪಾಂಗನಾನಾಂಚ ಧೂಕೂಲ ಚೌರಂ ಅನೇಕ ಜನ್ಮಾರ್ಜಿತ ಪಾಪ ಚೌರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಶ್ರೀರಾಧಿಕಾಯ ಹೃದಯಸ್ಯ ಚೌರಂ ನವಾಂಬುಧಶ್ಯಾಮಲಕಾಂತಿ ಚೌರಂ ಪದಾಶ್ರಿತಾನಾಂ ಚ ಸಮಸ್ತ ಚೌರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಅಕಿಂಚನೀಕೃತ್ಯ ಪದಾಶ್ರಿತಂ ಯಃ ಕರೋತಿ ಭಿಕ್ಷುಂ ಪತಿಗೇಹಹೀನಂ ಕೇನಾಪ್ಯಹೋ ಭೀಷಣ ಚೌರೈದೃಗ್ ದೃಷ್ಟಶ್ರುತೋ ವಾ ನ ಜಗತ್ರಯೇಪಿ ಯದೀಯನಾಮಾಪಿ ಹರತ್ಯಶೇಷಂ ಗಿರಿಪ್ರಸಾರಾಣಪಿ ಪಾಪರಾಶೀನ್ ಆಶ್ಚರ್ಯರೂಪೋ ನನು ಚೌರೈದೃಗ್ ದೃಷ್ಟಶ್ರುತೋ ವಾ ನ ಮಾಯಾ ಕದಾಪಿ ಧನಂಚ ಮಾನಂಚ ತಾತೇಂದ್ರಿಯಾಣಿ ಪ್ರಾಣಾಶ್ಚ ಋತ್ವಾ ಮಮ ಸರ್ವಮೇವ ಪಲಾಯಸೆ ಕುತ್ರ ಧೃತೋದ್ಯ ಚೌರ ತ್ವಂ ಭಕ್ತಿಧಾಮ್ನಾಸಿ ಮಾಯಾ ನಿರುದ್ಧಃ ಚಿನ್ನಸ್ಸಿ ಘೋರಂ ಯಮಪಾಶಬಂಧಂ ಭಿನ್ನಸ್ಸಿ ಭೀಮಂ ಭವಪಾಶಬಂಧಂ ಚಿನ್ನಸ್ಸಿ ಸರ್ವಸ್ಯ ಸಮಸ್ತಬಂಧಂ ನೈವಾತ್ಮನೋ ಭಕ್ತಕೃತಂ ತು ಬಂಧಂ ಮನ್ಮಾನಸೆ ತಾಮಸಾ ರಾಶಿ ಘೋರೆ ಕಾರಾಗೃಹೇ ದುಃಖಮಾಯೇ ನಿಬದ್ಧಃ ಲಭಸ್ಯ ಹೇ ಚೌರಹರೇ ಚಿರಾಯ ಸ್ವಚೌರ್ಯದೋಷೋಚಿತಮೇವ ದಂಡಂ ಕಾರಾಗೃಹೇ ವಸ ಸದಾ ಹೃದಯೇ ಮದೀಯೇ ಮದ್ಭಕ್ತಿ ಪಾಶಾ ದೃಢಬಂಧನ ನಿಶ್ಚಲ ಸನ್ ತ್ವಾಂ ಕೃಷ್ಣ ಹೇ ಪ್ರಳಯ ಕೋಟಿ ಶತಾಂತರೇಪಿ ಸರ್ವಸ್ವ ಚೌರಾ ಹೃದಯಾನ್ನ ಹಿ ಮೋಚಯಾಮಿ. ವ್ರಜೆ ಪ್ರಸಿದ್ಧಂ ನವನೀತ ಚೌರಂ ಗೋಪಾಂಗನಾನಾಂಚ ಧೂಕೂಲ ಚೌರಂ ಅನೇಕ ಜನ್ಮಾರ್ಜಿತ ಪಾಪ ಚೌರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಭಕ್ತಿ ಸದಾಚಾರದ ತರಗತಿನ ಶುರು ಮಾಡ್ತಾ ಇದ್ದೀನಿ. ವರದಾ ಮಾತಾಜಿ, ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಸಾಯಿಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ತದಾ ಮಹ್ಯಂ ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च
हे कृष्ण करुणा सिन्धो दीनबन्धो जगत्पते गोपेश गोपिका कान्ता राधा कान्ता नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्ण। ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ನಾವು ಇವಾಗ ಬ್ರಹ್ಮಸ್ತುತಿನ ನಾವು ತಿಳ್ಕೊತಾ ಇದ್ದೀವಿ. ಈಗ ಪುರುಷೋತ್ತಮ ಮಾಸದಲ್ಲಿ ಈ ಬ್ರಹ್ಮಸ್ತುತಿನ ನಾವು ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ಸೊ ನಮ್ಗೆ ಗೊತ್ತಿಲ್ಲ ಎಷ್ಟು ನಮ್ಮ ಸುಕೃತಿನೋ ಗೊತ್ತಿಲ್ಲ, ನಮ್ಗೆ ಅದೇ ಇವಾಗ ನಮ್ಗೆ ಭಕ್ತಿ ಸದಾಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೆ ನಮ್ಗೆ ಸಿಕ್ಕಿದೆ. ಸೊ ಇವಾಗ ಇವತ್ತಿನ ದಿವಸ ನಾನು ಶ್ಲೋಕ 3 ನಾನು ಹೇಳ್ಕೋಬೇಕಾಗತ್ತೆ. ಸೊ ನಿಮಗ್ ಗೊತ್ತಿರೋ ಹಾಗೇನೆ ಬ್ರಹ್ಮ ಯಾವಾಗ ಸ್ತುತಿಯನ್ನ ಮಾಡ್ತಾನೆ, ಭಗವಂತನನ್ನ ಕುರಿತು ಯಾವಾಗ ಸ್ತುತಿಯನ್ನ ಮಾಡ್ತಾರೆ, ಈ ಸ್ತುತಿನ ಯಾವಾಗ ಮಾಡ್ತಾರೆ ಬ್ರಹ್ಮ? ಹರೇ ಕೃಷ್ಣ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಮ್ಯೂಟ್ ಮಾಡ್ಕೊಳ್ಳಿ. ಬ್ರಹ್ಮ ವಿಮೋಹನ ಲೀಲೆ ಮಾತಾಜಿ. ಬ್ರಹ್ಮ ವಿಮೋಹನ ಲೀಲೆ ಆದ್ಮೇಲೆ ಬ್ರಹ್ಮನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅಲ್ವಾ. ಅವರು ವಿಭು, ನಾನು ಅಣು, ನಾನು ಅವರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಸೊ ತುಂಬಾನೇ ನಾಚಿಕೆ ಆಗತ್ತೆ, ತುಂಬಾನೇ ದುಃಖ ಬೇಜಾರು ಎಲ್ಲಾ ಭಾವನೆಗಳು ಅವ್ರಿಗೆ ಬರುತ್ತೆ ಅಲ್ವಾ. ಅವಾಗ ಬ್ರಹ್ಮ ಏನ್ ಮಾಡ್ತಾರೆ, ಅವರು ಭಗವಂತನನ್ನ ಕುರಿತು ಇವಾಗ ಸ್ತುತಿ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಇವತ್ತು ಸ್ಕಂದ 10 ಅಧ್ಯಾಯ 14 ಶ್ಲೋಕ 3 ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ. ನಮ್ಗೆ ತುಂಬಾ ಏನು ಮುಖ್ಯವಾಗಿರುವಂತಹ ಒಂದು ವಿಚಾರವನ್ನ ನಮ್ಗೆ ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾರೆ, ಅದನ್ನ ನಾವು ತಿಳ್ಕೊಳ್ಳೋಣಂತೆ. ಸೊ ಸ್ಕಂದ 10 ಅಧ್ಯಾಯ 14 ಶ್ಲೋಕ 3. ಜ್ಞಾನೇ ಪ್ರಯಾಸ ಮುದಪಾಸ್ಯ ನಮಂತ ಏವ ಜೀವಂತಿ ಸನ್ಮುಖರಿತಾಂ ಭವದೀಯ ವಾರ್ತಾಂ ಸ್ಥಾನೇ ಸ್ಥಿತಾಃ ಶ್ರುತಿಗತಾಂ ತನುವಾಂಗ್ಮನೋಭಿರ್ ये प्रायशो अजितो अप्यसि त्रैस्त्रिलोक्यां ज्ञाने प्रयासमुदपास्य नमन्त एव जीवन्ति सन्मुखरितां भवदीयवार्तां स्थाने स्थिताः श्रुतिगतां तनुवाङ्मनोभिर् ये प्रायशो अजितो अप्यसि त्रैस्त्रिलोक्यां ज्ञाने प्रयासमुदपास्य नमन्त एव जीवन्ति सन्मुखरितां भवदीयवार्तां स्थाने स्थिताः श्रुतिगतां तनुवाङ्मनोभिर् ये प्रायशो अजितो अप्यसि त्रैस्त्रिलोक्यां. ಹರೇ ಕೃಷ್ಣ. ನಾನೊಂದು ಲೈನನ್ನ ಹೇಳ್ತೀನಿ, ಅದಾದ್ಮೇಲೆ ನೀವು ಹೇಳಿ ಎಲ್ಲಾರು. ಜ್ಞಾನೇ ಪ್ರಯಾಸ ಮುದಪಾಸ್ಯ ನಮಂತ ಏವ ಜ್ಞಾನೇ ಪ್ರಯಾಸ ಮುದಪಾಸ್ಯ ನಮಂತ ಏವ ಜೀವಂತಿ ಸನ್ಮುಖರಿತಾಂ ಭವದೀಯ ವಾರ್ತಾಂ ತಾನೇ ಸ್ಥಿತಾಃ ಶ್ರುತಿಗತಾಂ ತನುವಾಂಗ್ಮನೋಭಿರ್ ಹೇ ಪ್ರಾಯಶೋ ಜಿತಜಿತೋ ಅಪ್ಯಸಿ ತ್ರೈಸ್ತ್ರಿಲೋಕ್ಯಾಂ ಜ್ಞಾನೇ ಪ್ರಯಾಸ ಮುದಪಾಸ್ಯ ನಮಂತ ಏವ ಜೀವಂತಿ ಸನ್ಮುಖರಿತಾಂ ಭವದೀಯ ವಾರ್ತಾಂ ತಾನೇ ಸ್ಥಿತಾಃ ಶ್ರುತಿಗತಾಂ ತನುವಾಂಗ್ಮನೋಭಿರ್ ಹೇ ಪ್ರಾಯಶೋ ಜಿತಜಿತೋ ಅಪ್ಯಸಿ ತ್ರೈಸ್ತ್ರಿಲೋಕ್ಯಾಂ ಜ್ಞಾನೇ ಪ್ರಯಾಸ ಮುದಪಾಸ್ಯ ನಮಂತ ಏವ ಜೀವಂತಿ ಸನ್ಮುಖರಿತಾಂ ಭವದೀಯ ವಾರ್ತಾಂ ತಾನೇ ಸ್ಥಿತಾಃ ಶ್ರುತಿಗತಾಂ ತನುವಾಂಗ್ಮನೋಭಿರ್ ಹೇ ಪ್ರಾಯಶೋ ಜಿತಜಿತೋಪ್ಯಸಿ ತ್ರೈಸ್ತ್ರಿಲೋಕ್ಯಾಂ
ಹರೇ ಕೃಷ್ಣ. ಯಾರಾದ್ರೂ ಒಬ್ರು ಡಿವೋಟಿ ಓದಿದನ? ಹರೇ ಕೃಷ್ಣ ಮಾತಾಜಿ, ಓದ್ಲ ಮಾತಾಜಿ. ಹರೇ ಕೃಷ್ಣ, ಓದಿ ಮಾತಾಜಿ. ಶ್ಲೋಕ 3. ಜ್ಞಾನೇ ಪ್ರಯಾಸಮುದಪಾಸ್ಯ ನಮಂತ ಏವ ಜೀವಂತಿ ಸನ್ಮುಖರಿತಾಂ ಭವದೀಯ ವಾರ್ತಾಂ ಸ್ಥಾನೇ ಸ್ಥಿತಾಂ ಶ್ರುತಿಗತಾಂ ತನುವಾಗ್ಮನೋಭಿರ್ ಏ ಪ್ರಾಯಶೋ ಜಿತೋ ಅಪ್ಯಸಿತೈಸ್ತ್ರಲೋಕ್ಯಾಂ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ತಾನೇ ಪ್ರಯಾಸ ಸಮುಪದ ಉಪಾಸ್ಯ ಮಮಂತ ಏವ ಜೀವಂತಿ ಸನ್ಮುಖರಿತಾಂ ಭವದೀಯ ವಾರ್ತಾಂ ತಾನೇ ಸ್ಥಿತಶ್ರುತಿಗತಾಂ ತನುವಾಂಗ್ಮನೋಭಿಃ ಯೇ ಪ್ರಾಯಶೋ ಜಿತೋ ಅಪ್ಯಸ್ಯ ಲೋಕ್ಯಾಂ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಡಿವೋಟಿ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ, ಜ್ಞಾನೇ ಪ್ರಯಾಸಮುದಪಾಸ್ಯ ನಮಂತ ಏವ ಜೀವಂತಿ ಸನ್ಮುಖರಿತಾಂ ಭವದೀಯ ವಾರ್ತಾಂ ಸ್ಥಾನೇ ಸ್ಥಿತಾಂ ಶ್ರುತಿಗತಾಂ ತನುವಾಂಗ್ಮನೋಭಿಃ ಯೇ ಪ್ರಾಯಶೋ ಜಿತೋ ಅಪ್ಯಸಿತೈಸ್ತ್ರಿ ಲೋಕ್ಯಾಂ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದ. ಯಾರಾದ್ರೂ ಓದಿ, ವರ್ಡ್ ಟು ವರ್ಡ್ ಮೀನಿಂಗ್ ಓದಿ ಒಬ್ರು. ಓದ್ಲೆ ಮಾತಾಜಿ. ಹರೇ ಹಾ, ಕೃಷ್ಣ. ಓದಿ ಮಾತಾಡಿ, ಓದಿ ಮಾತಾಡಿ. ಜ್ಞಾನೇ ವಿದ್ಯೆಗಾಗಿ ಪ್ರಯತ್ನವನ್ನು ಉಪಪಾಸ್ಯ ಪೂರ್ಣವಾಗಿ ಕೈಬಿಟ್ಟು ನಮಂತಹ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಏವ ಸುಮ್ಮನೆ ಜೀವಂತಿ ಬದುಕುತ್ತಾರೆಯೋ ಸತ್ ಮುಖರಿತಂ ಶುದ್ಧ ಭಕ್ತರಿಂದ ಕೀರ್ತಿಸಲ್ಪಟ್ಟ ಭವದೀಯ ವಾರ್ತಮಂ ನಿನಗೆ ಸಂಬಂಧಿಸಿದ ವಿಷಯಗಳನ್ನು ಸ್ಥಾನೇ ಅವರ ಐಹಿಕ ಪದವಿಗಳಲ್ಲಿ ಸ್ಥಿತಃ ಇದ್ದುಕೊಂಡು ಶ್ರುತಿಗತಂ ಕಿವಿಗೆ ಬಿದ್ದ ತನು ಅವರ ದೇಹದಿಂದ ವಾಕ್ ಮಾತಿನಿಂದ ಮನೋಭಿಹಿ ಮತ್ತು ಮನಸ್ಸಿನಿಂದ ಏ ಯಾರು ಪ್ರಯಾಶಃ ಬಹುಶಃ ಅಜಯನೇ ಜಿತಃ ಜಯಿಸಲ್ಪಟ್ಟವನು ಅಪಿ ಆದರೂ ಹಸಿ ಆಗುತ್ತಿಯೇ ತೈ ಅವರಿಂದ ತ್ರಿಲೋಕ್ಯಂ ಮೂರು ಲೋಕಗಳಲ್ಲಿಯೂ. ಅನುವಾದ ಓದಿ. ಅನುವಾದ: ಯಾರು ತಮ್ಮ ಪ್ರತಿಷ್ಠಿತ ಸಾಮಾಜಿಕ ಸ್ಥಾನಮಾನಗಳಲ್ಲಿ ನೆಲೆಗೊಂಡಿರ್ತಾರೆಯೋ ಅವರು ಅಲ್ಲಿಯೇ ಇದ್ದರೂ ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಯನ್ನು ಬಿಟ್ಟು ಕಾಯ ವಾಚ ಮನಸ ಸ್ವಯಂ ನಿನ್ನಿಂದ ಹಾಗೂ ನಿನ್ನ ಪರಿಶುದ್ಧ ಭಕ್ತರಿಂದ ಘೋಷಿಸಲ್ಪಟ್ಟ ಈ ನಿರೂಪಣೆಗಳಿಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ನಿನ್ನ ಚಟುವಟಿಕೆ ಮತ್ತು ವ್ಯಕ್ತಿತ್ವಗಳ ವರ್ಣನೆಗೆ ಸಕಲ ಗೌರವಗಳನ್ನು ತೋರುತ್ತಾರೆಯೋ ಅವರು ಖಂಡಿತ ನಿನ್ನನ್ನು ಜಯಿಸುತ್ತಾರೆ. ಹಾಗಿಲ್ಲದೆ ಮೂರು ಲೋಕಗಳಲ್ಲಿ ಬೇರೆ ಯಾರಿಂದಲೂ ನಿನ್ನನ್ನು ಜಯಿಸಲು ಸಾಧ್ಯವಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಒಂದ್ ನಿಮಿಷ ಮಾತಾಜಿ, ಇದೊಂದು ಅನುವಾದ ಚರ್ಚೆ ಮಾಡ್ಕೊಂಡು ಹೋಗೋಣ, ಅರ್ಥ ಮಾಡ್ಕೊಂಡು. ಇವಾಗ ನೀವು ಇವಾಗ ಈಗಿರೋ ಸ್ಥಿತಿಯಲ್ಲೇ ನೀವು ಇವಾಗ ಹೋಗಿ ನೀವು ಮಿಲಿಟರಿಗೆ ಸೇರ್ಕೋಬೇಕಂದ್ರೆ ನಿಮ್ಗೆ ಆಗತ್ತಾ? ಇಲ್ಲ ಅಮ್ಮ, ಇಲ್ಲ ಮಾತಾಜಿ, ಆಗಲ್ಲ. ಮೆಡಿಕಲ್ ಓದ್ಲಿಕ್ಕೆ ಆಗತ್ತಾ? ಆಗಲ್ಲ ಮಾತಾಜಿ, ಆಗಲ್ಲ. ಆದ್ರೆ ಇವಾಗ ನೀವು ಭಕ್ತಿ ಮಾಡ್ಲಿಕ್ಕೆ ಆಗತ್ತಾ? ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಈಗಿರೋ ಸ್ಥಿತಿಯಲ್ಲಿ ನೀವು ಯಾವ್ಯಾವ ಸ್ಥಿತಿಯಲ್ಲಿ ಇದೀರೋ ಆ ಸ್ಥಿತಿಯಲ್ಲಿ ನೀವು ಭಕ್ತಿ ಮಾಡ್ಲಿಕ್ಕೆ ಆಗತ್ತಾ? ಭಕ್ತಿ ನಾವು ಮಾಡಕ್ಕಾಗಲ್ವಾ? ಭಕ್ತಿ ಮಾಡ್ತಾ ಇದ್ದೇವೆ. ಮಾಡ್ತಾ ಇದೀರಲ್ವಾ ಅಂತ ಅಲ್ವಾ? ಅಲ್ವಾ? ಭಕ್ತಿ ಮಾಡ್ಲಿಕ್ಕೆ ಆಗತ್ತೆ ಅಲ್ವಾ? ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ನಾವ್ ಭಕ್ತಿ ಮಾಡ್ಲಿಕ್ಕೋಸ್ಕರ ಅಯ್ಯೋ ನಾನ್ ಹಂಗಿದ್ರೆ ನಾನ್ ಮಾಡ್ತಾ ಇದ್ದೆ ಭಕ್ತಿ, ಅಥವಾ ನಾನ್ ಹಿಂಗಿದ್ರೆ ಭಕ್ತಿ ಮಾಡ್ತಿದ್ದೆ ಅಂತ ಅದ್ ಯಾವ್ದೇ ಒಂದ್ ಹೇಳಂಗಿಲ್ಲ. ಇವಾಗ ನಾನ್ ಮಿಲಿಟರಿಗೆ ಹೋಗ್ಬೇಕಂದ್ರೆ ನನ್ಗೆ ಸದೃಢವಾದಂತಹ ದೇಹ ಇರ್ಬೇಕು, ಒಂದು ಪರ್ಟಿಕ್ಯುಲರ್ ಹೈಟ್ ಇರ್ಬೇಕು ಅಲ್ವಾ? ನಾನಿವಾಗ ಏನು ಅಂದ್ರೆ ಜೆಂಟ್ಸ್ ಅಂದ್ರೆ ಮೇಲೆ ಆಗಿರ್ಬೇಕು ಅಲ್ವಾ? ಸೊ ಪುರುಷನೇ ಆಗಿರ್ಬೇಕು. ನಾನು ಇವಾಗ ಸ್ತ್ರೀ ಇದ್ಕೊಂಡು ನಾನಿಲ್ಲ ಮಿಲಿಟರಿಗೆ ಹೋಗ್ತೀನಿ ಅಂದ್ರೆ ನನ್ ಯಾರು ತಗೊಳೋದಿಲ್ಲ ಅಲ್ವಾ? ನೋಡಿ, ಇಷ್ಟೆಲ್ಲ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ನಾವ್ ಅಲ್ಲಿ ಹೋಗಿ ಜಾಯಿನ್ ಆಗ್ಲಿಕ್ಕೂ ಆಗೋದಿಲ್ಲ ಅಲ್ವಾ? ಸೊ ಅದೇ ತರ ಬೇರೆದಕ್ಕೂ ಅಷ್ಟೇ. ಇವಾಗ ಮೆಡಿಕಲ್ಗೆ ಹೌದು ನೀವು ಬೇಕಾದ್ರೆ ಹೋಗಿ ಜಾಯಿನ್ ಆಗ್ಬೋದು, ಓದ್ಬೋದು.
ಅಂದ್ರೆ ಇವಾಗ ಸಮಯ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಮೆಡಿಕಲ್ ಓದಕ್ಕೇನ್ ಆಗಕ್ಕಿಲ್ಲ ಅಂತಲ್ಲ. ಸೊ ನಿಮ್ಗೂನು ಸಹ ಎಂಟ್ರೆನ್ಸ್ ತಗೊಂಡು ಮೆಡಿಕಲ್ ಜಾಯ್ನ್ ಆಗ್ಬೋದು. ಇವಾಗ ಮಿಲಿಟರಿ ಆತರ ಇವಾಗ ಒಂದೊಂದು ಎಷ್ಟೊಂದು ವಿಷಯಗಳಿದೆ ಅಲ್ವಾ? ಅದನ್ನೆಲ್ಲ ನಾವು ಈಗ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇದೇ ತರಹ ಒಂದು ನಿಮ್ಗೆ ಇಷ್ಟೇ ಮಾರ್ಕ್ಸ್ ಇರ್ಬೇಕು, ಅವಾಗ ಮಾತ್ರ ನಿಮ್ಗೆ ಎಂಟ್ರೆನ್ಸ್ ತಗೊಂಡು ನೀವು ಜಾಯಿನ್ ಆಗ್ಬೇಕು, ಅದೆಲ್ಲ ಇರುತ್ತೆ ಅಲ್ವಾ? ಇವಾಗ ಹೌದು ಎಂಟ್ರೆನ್ಸ್ಗೆ ನೀವು ಕುತ್ಕೋಬಹುದು ಈ ಏಜ್ ಅಲ್ಲೂ, ಆದ್ರೆ ಇಷ್ಟು ಮಾರ್ಕ್ಸ್ ಅಂತ ಇರುತ್ತೆ. ಅಷ್ಟು ಮಾರ್ಕ್ಸ್ ತಗೊಂಡ್ರೆ ಅಷ್ಟೇ ನಿಮ್ಗೆ ಮೆಡಿಕಲ್ಗೆ ಹೋಗ್ಲಿಕ್ಕೆ ಅರ್ಹತೆ ಇರುತ್ತೆ. ಅದೇ ತರ ಇಂಜಿನಿಯರಿಂಗ್ ಹೋಗ್ಲಿಕ್ಕೆ ಅರ್ಹತೆ ಇರುತ್ತೆ ಅಲ್ವಾ? ಆದ್ರೆ ಭಕ್ತಿಗೆ ಏನಾದ್ರು ಆತರ ಇದೆಯಾ? ನೀವು ಇಷ್ಟು 50% ತಗೊಂಡ್ರೆ ಅಷ್ಟೇ ಭಕ್ತಿಗೆ ಬರ್ಬೇಕು ಅಂತ ಏನಾದ್ರು ಇದೆಯಾ ಮಾರ್ಕ್ಸ್? ಇಲ್ಲ ಇಲ್ಲ ಮಾತಾಜಿ. ಇಲ್ಲ. ಅಕಸ್ಮಾತ್ ಇದ್ದಿದ್ರೆ ಏನಾಗ್ತಿತ್ತು? ಎಲ್ಲರೂ ಭಕ್ತಿಗೆ ಬರ್ಲಿಕ್ಕೆ ಆಗ್ತಾ ಇತ್ತಾ? ಇಲ್ಲ ಇಲ್ಲ ಮಾತಾಜಿ. ಅಲ್ವಾ? ಸೊ ಭಕ್ತಿಗೆ ಯಾರ್ ಬೇಕಾದ್ರೂ ಬರ್ಬೋದು ಅಲ್ವಾ? ನಾವ್ ಇದಕ್ಕಿಂತ ಮುಂಚೆ ತುಂಬಾ ಸತಿ ಚರ್ಚೆ ಮಾಡಿದೀವಿ ಅಲ್ವಾ? ಬಡವ ಬಲ್ಲಿದ ಯಾವುದೇ ಜಾತಿ ಮತ ಭೇದ ಅನ್ನೋದಿಲ್ಲ, ಸ್ತ್ರೀ ಪುರುಷ ಅಂತ ಇಲ್ಲ, ಮತ್ತೆ ಬಾಲ್ಯದಲ್ಲಿದ್ದಾರೋ ಅಥವಾ ಅವ್ರಿಗೆ ವಯಸ್ಸಾಗೋಗ್ಬಿಟ್ಟಿದ್ಯೋ ಅದ್ ಯಾವ್ದನ್ನು ಸಹ ನೋಡೋದಿಲ್ಲ ಅಲ್ವಾ? ಅಥವಾ ಹಿಂದೂ ಮುಸ್ಲಿಮಾನ್ ಅಥವಾ ಯಾವುದೇ ಒಂದು ಜಾತಿ ಅನ್ನೋದನ್ನು ಸಹ ಭೇದ ಭಾವ ಮಾಡೋದಿಲ್ಲ. ಯಾರ್ ಬೇಕಾದ್ರೂ ಹೀಗೆ ಭಕ್ತಿಗೆ ಬರ್ಬೋದು ಅಲ್ವಾ? ಬಟ್ ಮುಖ್ಯವಾಗಿ ಇಲ್ಲಿ ಏನನ್ನ ಮಾಡ್ಬೇಕು ನಾವು? ಭಕ್ತಿಗೆ ಬಂದು ಏನನ್ನ ಮಾಡ್ಬೇಕು ಅಂತ ಇಲ್ಲಿ ನಮ್ಗೆ ಬ್ರಹ್ಮದೇವ ಹೇಳ್ತಾ ಇದ್ದಾರೆ. ನನಗೆ ಇಷ್ಟ ಬಂದಂಗೆ ನಾನು ಭಕ್ತಿ ಮಾಡ್ತೀನಿ ಅಂತಂದ್ರೆ ನಾನು ಭಗವಂತನ ಆ ಒಂದು ಅನುಗ್ರಹಕ್ಕೆ ನಾನು ಪಾತ್ರಲಾಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಅದೇ ನಮ್ಗೆ ತುಂಬಾ ಇರೋದು. ನಮ್ಗೆ ಇವಾಗ ಅವರು ನೀವು ಏನೋ ಚೇಂಜ್ ಆಗ್ಬಿಡಿ, ನೀವು ಇವಾಗ ಈ ಜನ್ಮದಲ್ಲಿ ನೀವು ಸ್ತ್ರೀ ಆಗಿದ್ಯಾ, ನೀನು ಮುಂದಿನ ಜನ್ಮದಲ್ಲಿ ಪುರುಷ ಆದಾಗ ಅಷ್ಟೇ ನೀನು ಭಕ್ತಿಯನ್ನ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅಲ್ಲಿ ಹೇಳ್ತಾ ಇಲ್ಲ. ನೀವು ಯಾವ ಸ್ಥಾನದಲ್ಲಿ ಇದ್ದೀರಾ? ನಾನು ಇವಾಗ ಸ್ತ್ರೀ ಆಗಿ ಹುಟ್ಟಿದೀನಿ, ಇನ್ನೊಬ್ರು ಪುರುಷ ಆಗಿ ಹುಟ್ಟಿದ್ದಾರೆ, ಮತ್ತೆ ನನಗೆ ವಯಸ್ಸಾಗೋಗಿದೆ, ಇನ್ನೊಬ್ರು ತುಂಬಾ ಇನ್ನ ಚಿಕ್ಕವರು 5 ವರ್ಷದ ಬಾಲಕ ಅಥವಾ ಬಾಲಕಿ ಅಲ್ವಾ? ಮತ್ತೆ ಅವರು ಕಪ್ಪಗಿದ್ದಾರೆ ನೋಡ್ಲಿಕ್ಕೆ, ಮತ್ತೆ ಅವರು ತುಂಬಾ ಬಡತನದಲ್ಲಿದ್ದಾರೆ ಅಲ್ವಾ? ಆದ್ರೂನು ಸಹ ಅದ್ ಯಾವ್ದನ್ನು ಅಡೆತಡೆ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ನಾವು ಭಕ್ತಿಯನ್ನ ಯಾರ್ ಬೇಕಾದ್ರೂ ಮಾಡ್ಬೋದು. ಸ್ಥಾನೇ ಸ್ಥಿತಿಗತ. ನಾವ್ ಯಾವ ಸ್ಥಾನದಲ್ಲಿ ಇದೀವೋ ಆ ಸ್ಥಾನದಲ್ಲಿ ಇದ್ಕೊಂಡು ನಾವು ಭಕ್ತಿಯನ್ನ ಮಾಡ್ಬೋದು. ಆದ್ರೆ ಮುಖ್ಯವಾಗಿ ಇಲ್ಲಿ ಏನನ್ನ ಮಾಡ್ಬೇಕು ಅಂತ ನಮ್ಗೆ ಹೇಳ್ತಿದ್ದಾರೆ? ನಮ್ಗೆ ಭಗವಂತ ಏನನ್ನ ಹೇಳಿದ್ದಾರೆ, ಭಗವಂತನ ಭಕ್ತರು ಏನನ್ನ ಹೇಳಿದ್ದಾರೆ, ಅದನ್ನ ನಾವು ಹೇಗೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಭಕ್ತಿಯಲ್ಲಿ ನಾವು ಈ ತರ ನಡ್ಕೋಬೇಕು ಅಂತ ಹೇಳ್ತೀರಾ, ಅದನ್ನ ನಾವ್ ಹೇಗೆ ನಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆ ನವವಿಧ ಭಕ್ತಿನ ನಾವ್ ಹೇಗೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ಅಥವಾ ಶ್ರವಣ ಕೀರ್ತನ ಸ್ಮರಣವನ್ನ ನಾವ್ ಹೇಗೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗ್ ಮಾಡ್ಬೇಕು? ಹರೇ ಕೃಷ್ಣ. ಎಲ್ಲರೂ ಬ್ಯುಸಿ ಆಗಿದ್ದೀರಾ? ಭಕ್ತರ ಸಂಘದಲ್ಲಿ ಗುರುವಿನ ಮಾರ್ಗದರ್ಶನದಲ್ಲಿ ಮಾತಾಜಿ, ಅವರ ಅದು ಹೆಜ್ಜೆಯನ್ನು ಅನುಸರಿಸಿ. ಇಂಪಾರ್ಟೆಂಟ್ ಅಲ್ವಾ? ನಾವು ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತರ ಸಂಘದಲ್ಲಿ ಇದ್ಕೊಂಡು ಹೇಗ್ ಮಾಡ್ಬೇಕು ನಾವು? ಕಾಯ ಭಕ್ತಿಯನ್ನು ವಾಚ ಮನಸ ಮೂರನ್ನು ಅದರಲ್ಲಿ ತೊಡಗಿಸ್ಕೋಬೇಕು ಅಲ್ವಾ? ಇಲ್ಲ ಇವಾಗ ನಾನ್ ಬರೇ ಬಾಯಲ್ಲಿ ಮಾತಾಡ್ತಾ ಇದ್ದೀನಿ, ಆಮೇಲೆ ನೀವ್ ನಮ್ಮನೇಲಿ ಬಂದ್ ನೋಡಿದ್ರೆ ನಾನ್ ಆರಾಮಾಗಿ ಟಿವಿ ನೋಡ್ಕೊಂಡು ಕುತ್ಕೊಂಡಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ಬರೇ ಮಾತು ಅಲ್ವಾ? ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ. ಹರೇ ಕೃಷ್ಣ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಮ್ಯೂಟ್ ಮಾಡ್ಕೊಳ್ಳಿ ಅಲ್ವಾ? ಸೊ ಅಲ್ಲಿ ಕಾಯ ವಾಚ ಮನಸ ಅಲ್ವಾ? ಇವಾಗ ನಾನು ದೇವ್ರ ಪೂಜೆ ಮಾಡ್ತಾ ಇರ್ತೀನಿ, ನನ್ ಮನಸ್ಸು ಇವಾಗ ಏನಾದ್ರು ಅಯ್ಯೋ ಅಡ್ಗೆ ಮನೇಲಿ ನಾನು ಏನೋ ಇಟ್ಟಿದ್ದೀನಿ ಬಾಣ್ಲಿಯಲ್ಲಿ, ಹಸಿದು ಹೋಗ್ಬಿಟ್ರೆ, ಅಥವಾ ಇವಾಗ ನಮ್ಮ ಮಕ್ಕಳು ಇವಾಗ ಹೋಗ್ಬೇಕು ಲೇಟ್ ಆಗ್ಬಿಟ್ರೆ, ಅಥವಾ ನನ್ ಮುಂದೆ ಏನೋ ಒಂದ್ ಮಾಡ್ಬೇಕು, ಅಥವಾ ಹಿಂದಿನ ದಿವಸ ಆಗಿರೋದನ್ನ ನೆನಪಿಸ್ಕೊಂಡ್ರೆ ನಾನ್ ಮಾಡ್ತಿರೋಂತಹ ಪೂಜೆ ಭಗವಂತನಿಗೆ ಸೇರುತ್ತಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಇವಾಗ ನೀವೇ ನಮ್ಮ ಮನೆಗ್ ಬಂದ್ ಕುತ್ಕೊಂಡಾಗ ನನ್ ಪಾಡಿಗೆ ನಾನು ಏನೋ ಕೆಲಸ ಮಾಡ್ಕೊಂಡು, ಅಥವಾ ನೀವೇನೋ ಹೇಳ್ತಿರ್ತೀರ, ನಾನು ಏನೋ ಕೇಳಿಸ್ಕೊಂಡ್ರೆ ನಾನು ಅಲ್ಲಿ ಇಲ್ಲಿ ಕಣ್ಣು ಆಡಿಸ್ಕೊಂಡು ಎಲ್ಲೋ ನೋಡ್ಕೊಂಡಿದ್ರೆ ನಿಮ್ಗೆ ನನ್ ಜೊತೆ ಮಾತಾಡ್ಬೇಕು ಅನ್ಸುತ್ತಾ? ಭಗವಂತನ್ ಬಿಟ್ಬಿಡಿ, ಇಲ್ಲ ನಿಮ್ಗೆ ಆಗ್ಲಿ ಅನ್ಸಲ್ಲ. ಅಲ್ವಾ? ನೀವ್ ನಾನ್ ನಿಮ್ಗೆ ಅಟೆನ್ಷನ್ ಕೊಟ್ಟಿಲ್ಲ ಅಂದ್ರೆ ಯಾಕೆ ಇವ್ರ ಮನೆಗ್ ಬಂದೆ, ಯಾಕೆ ಮಾತಾಡ್ತಿದೀನಿ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಸೇಮ್ ಅದೇ ತರನೇ ಭಗವಂತ ಅದಕ್ಕೆ ಬೇರೆ ಏನು ಕೇಳ್ತಿಲ್ಲ. ಇವಾಗ ನನಗೆ ನೀನು 1 ನಿಮಿಷ ಪೂಜೆ ಮಾಡ್ತೀಯಾ, ನಿನ್ನ ಕಾಯ ವಾಚ ಮನಸ್ಸ ಮೂರನ್ನು ನನ್ನಲ್ಲಿಟ್ಟು ನನಗೆ ಪೂಜೆನ ಮಾಡು ಅಂತಾನೆ ಅವ್ರು ಹೇಳ್ತಾ ಇದಾರೆ, ಬೇರೆ ಏನನ್ನೂ ಹೇಳ್ತಾ ಇಲ್ಲ ಅವರು ಅಲ್ವಾ? ನನಗೆ ಇವಾಗ ಒಂದು ಹೂವ ಇಡ್ತಾ ಇದ್ರೆ ನಾನ್ ಇವಾಗ ಭಗವಂತನ ಹೂವ ಅರ್ಪಿಸ್ತಾ ಇದೀನಿ ಪಾದ ಕಮಲಕ್ಕೆ ಅಂತ ಆ ಒಂದು ಪ್ರಜ್ಞೆಲೆ ನಾನು ಮಾಡ್ಬೇಕು. ಇಲ್ಲ ನಾನು ಹೂವ ಇಡ್ತಾ ಯಾರಿಗೋ ಬೈಯೋದು ಅಥವಾ ಏನೋ ಒಂದು ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಭಗವಂತ ಅದನ್ನ ಸ್ವೀಕರಿಸೋದಿಲ್ಲ ಅಲ್ವಾ? ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ನಾವ್ ಇವಾಗ ನಮ್ಮ ಕಾಯ ವಾಚ ಮನಸ್ಸ ಮೂರನ್ನು ಸಹ ನಾವು ನಮ್ಗೆ ಭಗವಂತ ಮತ್ತೆ ಭಗವಂತನ ಭಕ್ತರು ಹೇಗೆ ಹೇಳಿದ್ದಾರೆ ನಾವು ಭಕ್ತಿಯನ್ನ ಮಾಡ್ಬೇಕು ಅಂತ, ಆತರ ನಾವು ಭಕ್ತಿಯನ್ನ ಮಾಡಿದ್ರೆ ಏನಾಗುತ್ತೆ? ನಾವು ಭಗವಂತನನ್ನ ನಾವು ಜಯಿಸ್ಬೋದು. ಇಲ್ಲಾಂದ್ರೆ ನಾವು ಇನ್ಯಾವುದೇ ಒಂದು ಮಾರ್ಗದಿಂದ ನಾವು ಭಗವಂತನ ನಾವು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಇದು ತುಂಬಾನೇ ಮುಖ್ಯವಾದಂತ ಶ್ಲೋಕ. ಇದನ್ನೆಲ್ಲರೂ ಬಾಯ್ಹಾಟ್ ಮಾಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಸೊ ಇವಾಗ ಈ ವಾರ ಪೂರ್ತಿ ನೀವು ಬಾಯ್ಹಾಟ್ ಮಾಡಿ. ಸೊ ನೆಕ್ಸ್ಟ್ ವೀಕ್ ನಿಮ್ಗೆ ಅದು ನೆನಪಿಗೆ ಬರ್ಬೇಕು. ಆತರ ನೀವು ಈ ಒಂದು ವಾರ ಪೂರ್ತಿ ಹೇಳ್ಕೊಳ್ಳಿ. ಯಾಕಂದ್ರೆ ಬ್ರಹ್ಮಸ್ತುತಿ ಒಂದು ಹೇಳ್ಕೋಬೇಕಲ್ಲ, ಇದನ್ನ ಇಟ್ಕೊಳ್ಳಿ. ಇದು ತುಂಬಾ ಮುಖ್ಯವಾಗಿರುವಂತ ಶ್ಲೋಕ. ಮುಂದೆ ತುಂಬಾ ಸತಿ ಕೋಟ್ ಮಾಡ್ತಾರೆ. ನೀವು ಭಾಗವತಂ ಕ್ಲಾಸಸ್ಗೆ ಜಾಯಿನ್ ಆದಾಗ
ಇದನ್ನ ತುಂಬಾ ಸತಿ ಕೋಟ್ ಮಾಡ್ತಾರೆ ಈ ಒಂದು ಶ್ಲೋಕವನ್ನ. ನೋಡಿ, ಯಾರು ತಮ್ಮ ಪ್ರತಿಷ್ಠಿತ ಸಾಮಾಜಿಕ ಸ್ಥಾನಮಾನಗಳಲ್ಲಿ ನೆಲೆಗೊಂಡಿರುತ್ತಾರೆಯೋ, ಅಂದ್ರೆ ಯಾವ ಯಾವ ಒಂದು ಸ್ಥಾನದಲ್ಲಿ ಇದಾರೋ, ಇವಾಗ ಒಬ್ರು ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಇನ್ನೊಬ್ಬ ಜಾಡಮಾಲಿ ಇರ್ಬೋದು. ಜಾಡಮಾಲಿನಪ್ಪ ಇವನ್ ಭಕ್ತಿ ಮಾಡ್ಬಾರ್ದು ಅಂತ ಯಾರು ಹೇಳ್ತಿಲ್ಲ. ಇವಾಗ ಅಯ್ಯೋ ಪ್ರೈಮ್ ಮಿನಿಸ್ಟರ್, ಅವ್ರಿಗೇನು ಅವರೇ ದೇವ್ರ ತರ, ಅವ್ರಿಗೆ ಎಲ್ಲವೂ ಇದೆ, ಅವ್ರ ಯಾಕೆ ಭಕ್ತಿಯನ್ನ ಮಾಡ್ಬೇಕು, ಆ ತರ ಇಲ್ಲ. ಯಾರ್ ಬೇಕಾದ್ರೂ ಭಕ್ತಿಯನ್ನ ಮಾಡ್ಬೋದು ಅವ್ರವರ ಸ್ಥಾನದಲ್ಲಿ ಇಟ್ಕೊಂಡು. ಅವ್ರು ಅಲ್ಲಿಯೇ ಇದ್ದರೂ ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಯನ್ನ ಬಿಟ್ಟು ಅವ್ರು ಊಹಾಪೋಹ ಮಾಡ್ಬಾರ್ದು. ನನ್ಗಿಷ್ಟ ಬಂದಂಗೆ ನಾನು ಭಕ್ತಿ ಮಾಡ್ತೀನಿ, ಅಥವಾ ನನ್ಗಿಷ್ಟ ಬಂದವ್ರನ್ನ ನಾನು ದೇವ್ರು ಅನ್ಕೋತೀನಿ, ನನ್ಗಿಷ್ಟ ಬಂದಂಗೆ ಪೂಜೆ ಮಾಡ್ತೀನಿ ಅಂತ ಅಲ್ಲ. ಊಹಾತ್ಮಕ ಅಂದ್ರೆ ಕಲ್ಪನೆ ಅಲ್ಲ. ಹೇಗ್ ಮಾಡ್ಬೇಕು, ಅದನ್ನ ಬಿಟ್ಬಿಟ್ಟು ಕಾಯ ವಾಚ ಮನಸ, ನಾವು ಮೂರನ್ನು ಸಹ ಭಗವಂತನ ಆ ಒಂದು ಸೇವೆಯಲ್ಲಿ ನಾವು ತೊಡಗಿಸ್ಕೋಬೇಕು ಅಲ್ವಾ. ನಮ್ಮ ದೇಹದಿಂದ, ವಾಚ ಮಾತಿನಿಂದ, ಮತ್ತೆ ಮನಸ್ಸು, ಮೂರನ್ನು ನಾವು ಆ ಭಗವಂತನ ಆ ಒಂದು ಭಕ್ತಿಲಿ ನಾವು ತೊಡಗಿಸ್ಕೋಬೇಕು. ಮತ್ತೆ ಹೇಗೆ ನಾವು ಅದನ್ನ ಉಪಯೋಗಿಸ್ಕೋಬೇಕು, ಕಾಯ ವಾಚ ಮನಸ್ಸ ನಾವು ಕೆಲಸವನ್ನ ಹೇಗೆ ಮಾಡ್ಬೇಕು ಅಂತಂದ್ರೆ, ಭಗವಂತನ ಪರಿಶುದ್ಧ ಭಕ್ತರು ಅಥವಾ ಭಗವಂತ ಅವ್ರು ಏನನ್ನ ಹೇಳಿದ್ದಾರೆ, ಈ ತರ ನೀವು ಮಾಡ್ಬೇಕು ಭಕ್ತಿಯನ್ನ ಅಂತ ಹೇಳಿದಾರಲ್ಲ, ಆ ತರ ನಾವು ನಡ್ಕೋಬೇಕು. ಆ ತರ ನಾವು ನಮ್ಮ ಚಟುವಟಿಕೆಗಳನ್ನ ಆ ತರ ಮಾಡಿ ನಾವು ಇವಾಗ ಭಗವಂತನಿಗೆ ಏನೆಲ್ಲ ಅವ್ರು ಹೊಗಳಿದ್ದಾರೆ, ಇವಾಗ ಬ್ರಹ್ಮನೇ ಆಗ್ಲಿ ಅಥವಾ ಬೇರೆಲ್ಲ ಅವರ ಭಕ್ತರು ವರ್ಣನೆಯನ್ನ ಮಾಡಿದ್ದಾರೆ, ಅದಕ್ಕೆಲ್ಲ ನಾವು ಗೌರವ ಕೊಡ್ಬೇಕಾಗತ್ತೆ ಅಲ್ವಾ. ಗೌರವವನ್ನ ಕೊಟ್ಟು ನಾವು ಈ ತರ ನಾವು ಕಾಯ ವಾಚ ಮನಸ್ಸ ನಮ್ಮನ್ನ ತೊಡಗಿಸ್ಕೊಂಡು ಭಕ್ತಿಯನ್ನ ಮಾಡಿದ್ರೆ ನಾವು ಖಂಡಿತ ಭಗವಂತನನ್ನ ಜಯಿಸಬಹುದು. ಅವರು ಖಂಡಿತ ನಿನ್ನನ್ನು ಜಯಿಸುತ್ತಾರೆ. ಹಾಗಲ್ಲದೆ 3 ಲೋಕಗಳಲ್ಲಿ ಬೇರೆ ಯಾರಿಂದಲೂ ನಿನ್ನನ್ನು ಜಯಿಸಲು ಸಾಧ್ಯವಿಲ್ಲ ಅಲ್ಲ. ನಾವು ಹಿರಣ್ಯಕಶಿಪುವನ್ನ ನೋಡಿದ್ವಿ ಅಲ್ವಾ. ಹಿರಣ್ಯಕಶಿಪು ಏನು, ಅವನು 3 ಲೋಕಗಳ ಒಡೆಯ ಅಲ್ವಾ. ಎಲ್ಲ ದೇವತೆಗಳನ್ನ ಅವರ ಒಂದು ಸಿಂಹಾಸನದಲ್ಲಿ ಇರುವಂತಹ ಸಿಂಹಾಸನವನ್ನ ಹತ್ತು ಹೋಗ್ಲಿಕ್ಕೆ ಇರುವಂತಹ ಮೆಟ್ಟಿಲುಗಳನ್ನಾಗಿ ಮಾಡ್ಕೊಂಡಿದ್ದ ಅವನು ಅಲ್ವಾ. ಅವನಿಗೆ ಭಗವಂತ ಸಿಕ್ಕದ್ನ, ಹಿರಣ್ಯಕಶಿಪುವಿಗೆ ಭಗವಂತ ಸಿಕ್ಕದ್ನ, ರಾವಣನಿಗೆ ಸಿಕ್ಕದ್ನ, ಕಂಸನಿಗೆ ಸಿಕ್ಕದ್ರ. ಅವರೆಲ್ಲ ಎಷ್ಟು ಬಲಶಾಲಿಗಳು ಅಲ್ವಾ. ಅವ್ರು ಉಬ್ಬನ್ನ ಕೊಂಕಿಸಿದ್ರೆ ಸಾಕು, ಎಲ್ಲ ಕೆಲಸ ಆಗತ್ತೆ, ಎಲ್ಲರೂ ಗಡಗಡ ನಡೀತಾರೆ ಅಲ್ವಾ. ಅವ್ರಿಗೆ ಭಗವಂತ ಒಲದ್ನ ಇಲ್ಲ, ಅವ್ರಿಗೆ ಯಾರಿಗೂ ಭಗವಂತ ಒಲ್ದಿಲ್ಲ ಅಲ್ವಾ. ಭಗವಂತ ಒಲ್ದಿದ್ದು ಪ್ರಹ್ಲಾದನಿಗೆ ಅಲ್ವಾ, ಧ್ರುವ ಮಹಾರಾಜನಿಗೆ ಭಗವಂತ ಒಲಿದ್ರು. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಈ ತರ ಮಾಡ್ಲಿಲ್ಲ ಅಂದ್ರೆ ಬೇರೆ ಇನ್ ಯಾವುದೇ ಒಂದ್ರಿಂದನೂ ನಾವು ಭಗವಂತನ ನಾವು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ತುಂಬಾ ದಾನ ಮಾಡಿದೀನಿ, ಧರ್ಮ ಮಾಡಿದೀನಿ, ವೇದಾಧ್ಯಯನ ಮಾಡಿದೀನಿ, ಕಠಿಣ ತಪಸ್ಸು ಮಾಡಿದೀನಿ ಅಲ್ವಾ. ಹಿರಣ್ಯಕಶಿಪು ನಾವು ಹಿಂದಿನ ವಾರನೂ ಚರ್ಚೆ ಮಾಡಿದ್ವಿ, ಹೆಂಗ್ ತಪಸ್ಸು ಮಾಡ್ದ ಅವನು. ಕಾಲಿನ ಹೆಬ್ಬೆರಳುಗಳ ಮೇಲೆ ನಿಂತ್ಕೊಂಡು, ಕೈಗಳನ್ನ ಮೇಲೆ ಚಾಚ್ಕೊಂಡು ಅವನು ಸಾವಿರಾರು ವರ್ಷಗಳ ಕಾಲ ಅವನು ತಪಸ್ ಮಾಡ್ದ. ಹೆಂಗೆ ತಪಸ್ ಮಾಡ್ದ ಅಂದ್ರೆ ಅವನ ದೇಹವನ್ನೆಲ್ಲ ಗೆದ್ದಲು ತಿಂದ್ಬಿಟ್ಟಿತ್ತು, ಬರೇ ಅವನು ಮೂಳೆ ಮಾತ್ರ ಒಂದು ಉಳ್ಕೊಂಡಿತ್ತು ಅಲ್ವಾ. ಅಂತಹ ಘನ ಘೋರ ತಪಸ್ಸನ್ನ ಮಾಡ್ದ ಅಲ್ವಾ. ಆದ್ರೆ ಭಗವಂತ ಅಂತಹ ಒಂದು ತಪಸ್ಸಿಂದ ಅವನು ಮೆಚ್ತಾನ ಇಲ್ಲ ಅಲ್ವಾ. ಸೊ ನಮ್ಗೆ ಏನನ್ನ ಹೇಳಿದರೆ ಭಗವಂತ ಅವರ ಶಾಸ್ತ್ರದಲ್ಲಿ ಈ ತರ ನೀವು ಮಾಡ್ಬೇಕು ಅಂತ, ಮತ್ತೆ ಅವರ ಭಕ್ತರು ಅದನ್ನ ಮಾಡಿ ತೋರಿಸಿ ಅವರು ಏನು ಭಗವಂತನ ಆ ಒಂದು ಏನು ಗೋಲಕ ವೃಂದಾವನಕ್ಕೆ ಅವ್ರು ಹಿಂತಿರುಗಿದ್ದಾರೆ. ಆ ಒಂದು ಮಾರ್ಗವನ್ನ ಅನುಸರಿಸಿ ಅವ್ರು ಹೇಳಿರೋ ಹಾದಿಲಿ ನಾವು ನಡಿಬೇಕು. ಹೇಗೆ ನಡಿಬೇಕು, ನಮ್ಮ ಕಾಯ ವಾಚ ಮನಸ್ಸು ಮೂರನ್ನು ಅದರಲ್ಲಿಟ್ಟು ನಾವು ನಡಿಬೇಕು. ಮತ್ತೆ ಭಗವಂತನಿಗೆ ಕುರಿತಾಗಿ ಏನು ವರ್ಣನೆ ಮಾಡಿದ್ರು ಅದಕ್ಕೆ ನಾವು ಗೌರವವನ್ನ ತೋರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಮತ್ತೆ ನೀವು ಈ ಶ್ಲೋಕವನ್ನ ನೋಡಿದ್ರೆ, ಜ್ಞಾನೇ ಪ್ರಯಾಸ ಮುದಪಾಸ್ಯ ನಮಂತ ಏವಾ ಜೀವಂತಿ ಸನ್ಮುಖರಿತಾಂ ಭವದೀಯ ವಾರ್ತಾಂ ಸ್ಥಾನೇ ಸ್ಥಿತಾಃ ಶ್ರುತಿಗತಾಂ ತನುವಾಂಗ್ ಮನೋಭಿರ್ ಯೇ ಪ್ರಾಯೋಶೋ ಜಿತಜಿತೋಪ್ಯಸಿತ್ರೈಸ್ತ್ರಿಲೋಕ್ಯಾಂ. ಭಾವಾರ್ಥವನ್ನು ಓದಿ ಮಾತಾಜಿ. ಓದ್ತೀನಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಕೈಗೊಂಡು. ಇಲ್ಲಿ ಉದಪಾಸ್ಯ ಎಂಬ ಪದವು ಬಳಕೆಯಾಗಿದೆ. ಇದು ವ್ಯಕ್ತಿಯು ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಯಿಂದ ಪರಾತ್ಪರ ಸತ್ವವನ್ನು ಅರಿತುಕೊಳ್ಳಲು ಕಿಂಚಿತ್ ಪ್ರಯತ್ನ ಕೂಡ ಮಾಡಬಾರದೆಂದು ಸ್ಪಷ್ಟವಾಗಿ ಸೂಚಿಸುತ್ತದೆ. ಏಕೆಂದರೆ ಅದು ಯಾರನ್ನಾಗಲಿ ಭಗವಂತನ ಅಪರಿಪೂರ್ಣ ನಿರಾಕಾರ ಜ್ಞಾನಕ್ಕೆ ಕೊಂಡೊಯ್ಯುತ್ತದೆ. ಜೀವಂತಿ ಎಂಬ ಪದವು ಸದಾ ಶ್ರೀ ಕೃಷ್ಣನನ್ನು ಕುರಿತು ಶ್ರವಣ ಮಾಡುವ ಭಕ್ತನು ಕೇವಲ ತನ್ನ ಅಸ್ತಿತ್ವವನ್ನು ಘೋಷಿಸುತ್ತಾ ಭಗವದ್ ವಿಷಯಗಳನ್ನು ಶ್ರವಣ ಮಾಡುವುದರ ಹೊರತಾಗಿ ಬೇರೇನು ಮಾಡದಿದ್ದರೂ ಆತ ಭಗವದ್ ಧಾಮಕ್ಕೆ ಹಿಂದಿರುಗುತ್ತಾನೆ ಎಂಬುದನ್ನು ಸೂಚಿಸುತ್ತದೆ. ತನು ವಾಂಗ್ಮನೋಭಿ ಕಾಯ ವಾಚ ಮನಸ ಎಂಬ ಪದಗಳನ್ನು ಶ್ರೀಲ ಸನಾತನ ಗೋಸ್ವಾಮಿಯವರು 3 ರೀತಿಗಳಲ್ಲಿ ವಿವರಿಸಿದ್ದಾರೆ. ಭಕ್ತರಿಗೆ ಸಂಬಂಧಿಸಿದಂತೆ ಅವರು ಕಾಯ ವಾಚ ಮನಸ್ಸಿನ ಮೂಲಕ ಶ್ರೀಕೃಷ್ಣನನ್ನು ಜಯಿಸಲು ಸಮರ್ಥರು.
ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣರಾದ ಅವರು ಭಗವಂತನ ಪಾದ ಕಮಲಗಳನ್ನು ಕೈಗಳಿಂದ ಸ್ಪರ್ಶಿಸಬಲ್ಲರು, ತಮ್ಮ ಮಾತುಗಳಿಂದ ಆತನನ್ನು ಕರೆಯಬಲ್ಲರು ಹಾಗೂ ಆತನ ಬಗೆಗೆ ಚಿಂತಿಸುವುದರಿಂದ ಮನಪಟಲದಲ್ಲಿ ಆತನ ಸಾಕ್ಷಾತ್ ದರ್ಶನ ಪಡೆಯಬಲ್ಲರು. ಭಕ್ತರಲ್ಲದವರಿಗೆ ಸಂಬಂಧಿಸಿದಂತೆ ತನು ವಾಂಗ್ ಮನೋಭಿ ಎಂಬ ಪದಗಳು ಅಜಿತ ಎಂದರೆ ಅಜೇಯನು ಎಂಬುದನ್ನು ಸೂಚಿಸುತ್ತದೆ. ಭಗವಂತನ ಪ್ರೇಮಯುತ ಸೇವೆಯಲ್ಲಿ ನಿರತರಲ್ಲದವರು ತಮ್ಮ ದೈಹಿಕ ಶಕ್ತಿ, ವಾಕ್ ಪರಿಣಿತಿ ಹಾಗೂ ಮನೋಬಲದಿಂದ ಪರಾತ್ಪರ ಸತ್ಯವನ್ನು ಜಯಿಸಲಾರರು ಎಂಬುದನ್ನು ಇದು ಸೂಚಿಸುತ್ತದೆ. ತಮ್ಮೆಲ್ಲ ಸಾಹಸ ಬಳಸಿ ಅವರು ಪ್ರಯತ್ನ ಪಟ್ಟರು, ಅಂತಿಮ ಸತ್ಯವು ಅವರಿಂದ ದೂರವೇ ಉಳಿಯುತ್ತದೆ. ಹರೇ ಜಿತಃ ಕೃಷ್ಣ ಮಾತಾಜಿ. ಎಂದರೆ ಮಾತಾಜಿ ಇನ್ನೊಬ್ರು ಯಾರಾದ್ರೂ ಓದಿ. ಹ. ಹರೇ ಹೌದು. ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ. ಭಕ್ತರಲ್ಲದವರಿಗೆ ಸಂಬಂಧಿಸಿದಂತೆ ತನು ಮನೋಭಿ ಮಾತಾಜಿ ಅದಾಗಿದೆ ಮಾತಾಜಿ. ಜಿತಃ ಅಲ್ಲಿಂದ ಓದಿ. ಸಾರಿ ಮಾತಾಜಿ. ಜಿತ ಎಂದರೆ ಜಯಿಸಬಲ್ಲವನು ಎಂಬ ಪದಕ್ಕೆ ಸಂಬಂಧಿಸಿದಂತೆ ತನು ವಾಗ್ಮನೋಭಿ ಎಂಬ ಪದಗಳು ಶ್ರೀಕೃಷ್ಣನ ಶುದ್ಧ ಭಕ್ತರು ಆತನ ದೇಹ, ಮಾತು, ಮನಸ್ಸುಗಳನ್ನು ಗೆಲ್ಲುತ್ತಾರೆಂಬುದನ್ನು ಸೂಚಿಸುತ್ತದೆ. ಶ್ರೀಕೃಷ್ಣನು ಸದಾ ತನ್ನ ಪರಿಶುದ್ಧ ಭಕ್ತರ ಬಳಿಯೇ ಇರುವುದರಿಂದ ಆತನ ದೇಹವನ್ನು ಗೆಲ್ಲುತ್ತಾರೆ. ಶ್ರೀಕೃಷ್ಣ ಸದಾ ತನ್ನ ಭಕ್ತರ ಗುಣಗಾನ ಮಾಡುತ್ತಿರುತ್ತಾನೆ ಆದುದರಿಂದ ಅವನು ಮಾತುಗಳನ್ನು ಗೆದ್ದಂತೆ. ಶ್ರೀಕೃಷ್ಣನು ಸದಾ ತನ್ನ ಪ್ರಿಯ ಭಕ್ತರ ಬಗ್ಗೆ ಚಿಂತಿಸುತ್ತಿರುತ್ತಾನೆ ಆದುದರಿಂದ ಆತನ ಮನಸ್ಸನ್ನು ಗೆಲ್ಲುತ್ತಾರೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ತನು ವಾಗ್ಮನೋಭಿಹಿ ಎಂಬ ಪದಗಳನ್ನು ನಮಂತ ಎಂದರೆ ನಮಸ್ಕಾರ ಮಾಡುವುದು ಎಂದು ಪದಕ್ಕೆ ಸಂಬಂಧಿಸಿದಂತೆ ವಿವರಿಸುತ್ತಾರೆ. ಭಕ್ತರು ಭಗವಂತನ ದಿವ್ಯ ವಿಷಯಗಳನ್ನು ಕುರಿತು ಕಾಯ, ವಾಚ, ಮನಸ ಸಕಲ ಗೌರವಗಳನ್ನು ಅರ್ಪಿಸಿ ಅವುಗಳ ಪೂರ್ಣ ಪ್ರಯೋಜನ ಪಡೆಯಬಹುದೆಂದು ಅವರು ವಿವರಿಸುತ್ತಾರೆ. ನಾವು ಭಗವಂತನ ಕಥಾನುಕಗಳಿಗೆ ಗೌರವ ಸಲ್ಲಿಸುವಾಗ ಕೈಗಳು ಹಾಗೂ ತಲೆಯನ್ನು ನೆಲಕ್ಕೆ ಸ್ಪರ್ಶಿಸಿ ನಮಸ್ಕರಿಸುವುದರಿಂದ ಮೂಲಕ ದೇಹವನ್ನು ತೊಡಗಿಸಿಕೊಳ್ಳಬೇಕು. ನಾವು ಭಗವದ್ಗೀತೆ, ಶ್ರೀಮದ್ ಭಾಗವತ ದಿವ್ಯ ಸಾಹಿತ್ಯವನ್ನು ಮತ್ತು ಅಂತಹ ಸಾಹಿತ್ಯವನ್ನು ಬೋಧಿಸುವ ಭಕ್ತರ ಪ್ರಶಂಸಿಸುವುದರಲ್ಲಿ ವಾಕ್ ಶಕ್ತಿಯನ್ನು ತೊಡಗಿಸಿಕೊಳ್ಳಬೇಕು. ನಾವು ಭಗವಂತನ ದಿವ್ಯ ವಿಷಯಗಳನ್ನು ಕೇಳುವಲ್ಲಿ ಗೌರವ ಹಾಗೂ ಸಂತಸದ ಭಾವವನ್ನು ಅನುಭವಿಸುವುದರ ಮೂಲಕ ಮನಸ್ಸನ್ನು ತೊಡಗಿಸಿಕೊಳ್ಳಬೇಕು. ಈ ರೀತಿಯಲ್ಲಿ ಶ್ರೀಕೃಷ್ಣನ ಕುರಿತು ಅತ್ಯಲ್ಪ ಜ್ಞಾನವನ್ನು ಪಡೆದರೂ ಸಹ ಪ್ರಾಮಾಣಿಕ ಭಕ್ತನು ಭಗವಂತನನ್ನು ಜಯಿಸಬಹುದು ಹಾಗೂ ಭಗವಂತನ ಸನ್ನಿಧಿಯಲ್ಲಿ ನಿರಂತರ ಜೀವಿಸಲು ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಭಗವಂತನನ್ನ ಗೆಲ್ಬೇಕು ಅಂತ ಆಸೆ ಇದೆಯಾ? ಹರೇ ಕೃಷ್ಣ. ಅಲ್ವಾ? ಭಗವಂತನ ಗೆಲ್ಲೋದು ಅಂದ್ರೆ ಏನು? ಭಗವಂತನನ್ನ ಗೆಲ್ಲೋದು ಅಂದ್ರೆ ಏನು? ಗೆದ್ದು ನಾವು ಜಯ ಸಾಧಿಸೋದು. ಸೇವೆ ಸಲ್ಲಿಸೋದು ಮಾತಾಜಿ. ಭಗವಂತನ ಕೃಪೆಗೆ ಪಾತ್ರರಾಗೋದು ಅಲ್ವಾ? ಭಗವಂತನ ಕೃಪೆಗೆ ಪಾತ್ರರಾದ್ರೆ ಅಷ್ಟು ನಾವು ಭಗವಂತ ಲೋಕಕ್ಕೆ ಹೋಗೋ ಅರ್ಹತೆ ಪಡಿತೀವಿ. ಇಲ್ಲಾಂದ್ರೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಭಗವಂತನ ಜಯಿಸೋದು ಅಂದ್ರೆ ಆತರ ಅಲ್ವಾ? ಸೊ ನಾವು ಗೆದ್ಬಿಟ್ಟು ನಾವು ಮೆರಿಬೇಕು ಅಂತ ಅಲ್ಲಿ ಹೇಳ್ತಾ ಇಲ್ಲ ಅಲ್ವಾ? ಸೊ ಇದ್ರ ಭಾವ ಅರ್ಥ ಸೊ ನಾವ್ ಇವಾಗ ಅನುವಾದದಲ್ಲಿ ಏನಿದೆಯೋ ಅದನ್ನೇ ಇಲ್ಲಿ ನಮ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉದಪಾಸ್ಯ ಅನ್ನೋ ಪದ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಜ್ಞಾನೇ ಉದಪಾಸ್ಯ ನಮಂತ ಏವ ಅಲ್ವಾ? ಉದಪಾಸ್ಯ ಅಂತ ಹೇಳ್ತಾ ಇದ್ದಾರೆ. ಜ್ಞಾನ, ಉದಪಾಸ್ಯ ಅವೆರಡು ಸಹ ನಮ್ಗೆ ಕೆಲ್ಸಕ್ಕೆ ಬರೋದಿಲ್ಲ ಭಗವಂತನ ನಾವು ಜಯಿಸ್ಲಿಕ್ಕೆ ಅಲ್ವಾ? ನಾನು ಊಹಾಪೋಹ ಕಲ್ಪನೆ ಮಾಡ್ಕೊಂಡು ಇಲ್ಲಪ್ಪ ನಾನು ತುಂಬಾ ರ್ಯಾಂಕ್ ಹೋಲ್ಡರು, ನಾನು ತುಂಬಾ ಏನು ಎಲ್ಲ ಸಕಲ ವಿದ್ಯೆಗಳನ್ನ ನಾನು ಕಲ್ತಿದೀನಿ, ನಾನು ಭಗವಂತನನ್ನ ಜಯಿಸ್ಬೋದು ಅಂತ ನಾವು ಯೋಚನೆ ಮಾಡಿದ್ರೆ ಆಗೋದಿಲ್ಲ ಅಲ್ವಾ? ಇವಾಗ ರಾವಣ ಅಲ್ವಾ? ಅವನನ್ನು ಸಹ ಪ್ರಖಂಡ ವಿದ್ವಾನ್ ಅವನು ಅಲ್ವಾ? ಆದ್ರೆ ಅವನು ಭಗವಂತನ ಜಯಿಸ್ಲಿಕ್ಕೆ ಆಯ್ತಾ? ಇಲ್ಲ ಅಲ್ವಾ? ಹಿರಣ್ಯಕಶಿಪುನು ಅಷ್ಟೇನೆ. ಇವಾಗ ಹಿರಣ್ಯಾಕ್ಷ ಸಾವನ್ನ ಅಪ್ಪದ್ಮೇಲೆ ಹಿರಣ್ಯಕಶಿಪು ಅವನು ಎಲ್ಲರಿಗೂ ಹಿರಣ್ಯಾಕ್ಷನ ಹೆಂಡತಿ, ಮಕ್ಕಳು ಮತ್ತೆ ಅವ್ರ ತಾಯಿ ಎಲ್ಲರಿಗೂ ಸಹ ಅವನು ಬೋಧನೆಯನ್ನ ಮಾಡ್ತಾನೆ ಅವನು. ಸೊ ಆದ್ರೂ ಸಹ ಅವನು ಬೋಧನೆ ಮಾಡ್ದ ಹಾಗೇನೆ ಅವನು ನಡ್ಕೊಳೋದಿಲ್ಲ. ಅವನ ಮನಸ್ಸಲ್ಲಿ ಏನಿದೆ? ಹರಿ ಎಲ್ಲಿದ್ದಾನೆ, ಅವನನ್ನ ಹಿಡಿದು ನಾನು ಕೊಲ್ಬೇಕು ಅನ್ನೋದೇ ಅವನ ಮನಸ್ಸಲ್ಲಿದೆ ಅಲ್ವಾ?
ಸೊ ಅದಕ್ಕೆ ಅದರಿಂದ ಅವನು ಗೆಲ್ಲಿಕ್ ಆಗೋದಿಲ್ಲ. ಅವ್ನಿಗೆ ಎಷ್ಟೇ ಜ್ಞಾನ ಇದ್ರುನು ಅವನ ಊಹಾಪೋಹ ಕಲ್ಪನೆಗಳಿಂದ ಅವನು ಭಗವಂತನನ್ನ ಗೆಲ್ಲಿಕ್ಕೆ ಆಗ್ಲಿಲ್ಲ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಯಾರೇ ಆಗ್ಲಿ ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಯಿಂದ ನಾನು ಭಗವಂತನನ್ನ ಆ ಪರಾತ್ಪರ ಸತ್ಯನ ನಾನು ಅರ್ಥಕೋಬಹುದು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪನೂ ಪ್ರಯತ್ನ ಮಾಡ್ಬೇಡಿ ಅಂತ ಹೇಳ್ತಿದ್ದಾರೆ. ನೀವೇನ್ ಮಾಡ್ಬೇಕು, ಆ ಭಗವಂತ ಮತ್ತೆ ಭಕ್ತರು ಹೇಳಿರೋ ಆದಿ ಏನಿದೆ ಅನುಶೀಲನಂ ಅಷ್ಟೇ. ನೀವ್ ಅವ್ರು ಹೇಳಿರೋ ಹಾದಿಲಿ ನೀವ್ ನಡ್ಕೊಂಡು ಹೋಗ್ಬಿಡಿ. ನಿಮ್ಗ್ ಜಾಸ್ತಿ ಜ್ಞಾನ ಇಲ್ಲ ಅಂದ್ರೂ ಪರವಾಗಿಲ್ಲ, ಏನು ಓದಕ್ ಬರಲ್ವಾ, ನಿಮ್ಗೆ ಯಾವ್ದೇ ಒಂದು ಶ್ಲೋಕ ಹೇಳಕ್ ಬರಲ್ವಾ, ಹೇಳಿದ್ರು ಅರ್ಥನೂ ಆಗಲ್ವಾ, ಪರವಾಗಿಲ್ಲ. ಆದ್ರೆ ಅವ್ರು ಏನ್ ಹೇಳಿದ್ರು ಆ ಆದಿಲಿ ನಡ್ಕೊಂಡು ಹೋಗ್ಬಿಟ್ರೆ ಸಾಕು, ನಾವು ಆ ಭಗವಂತನ ಕೃಪೆಗೆ ನಾವು ಪಾತ್ರರಾಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ನಮ್ಮ ಊಹಾಪೋಹ ಕಲ್ಪನೆ ಅದನ್ನ ಯಾವ್ದನ್ನು ಸಹ ಸ್ವಲ್ಪನೂ ನೀವು ಬಳಸಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಕಸ್ಮಾತ್ ನಾವ್ ಇವಾಗ ಊಹಾಪೋಹ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಏನ್ ಗತಿ ಅದ್ರದ್ದು ಅಂತಂದ್ರೆ ನಾವು ಆ ನಿರಾಕಾರ ಜ್ಞಾನಕ್ಕೆ, ಅದು ಅಪರಿಪೂರ್ಣವಾದಂತಹ ನಿರಾಕಾರ ಜ್ಞಾನಕ್ಕೆ ಕೊಂಡೊಯ್ಯುತ್ತೆ. ಅಲ್ಲೂ ನಾವು ಮುಂದೆ ನಾವು 3ನೇ ಕ್ಯಾಂಟೋಲಿ ನಾವು ತಿಳ್ಕೊತೀವಿ ಈ ನಿರಾಕಾರವಾದಿಗಳನ್ನ ಏನಂತಾರೆ, ಅವರ ಮಾರ್ಗವನ್ನ ಏನಂತಾರೆ ಅಂತಂದ್ರೆ ವೇ ಟು ಹೆಲ್, ಅದು ನರಕಕ್ಕೆ ದಾರಿ ಅಂತ ಹೇಳ್ತಾರೆ. ಈ ನಿರಾಕಾರವಾದಿಗಳ ದಾರಿ ಏನಿದೆ ನರಕಕ್ಕೆ ದಾರಿ. ಯಾಕಂದ್ರೆ ನಮ್ಮ ನಿಜವಾದ ಸ್ಥಾನ ನಾವು ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯದಾಸ. ಆದ್ರೆ ನಾವು ನಿರಾಕಾರವಾದಿಗಳಾದ್ರೆ ನಾವೆಲ್ಲಿ ಹೋಗ್ತೀವಿ, ನಾವು ಆ ಭಗವಂತನ ಬ್ರಹ್ಮ ಜ್ಯೋತಿಯಲ್ಲಿ ಒಂದು ಚಿತ್ ಕಣವಾಗಿ ಉಳಿದು ಬಿಡ್ತೀವಿ. ಅಲ್ಲಿ ಯಾವುದೇ ಸೇವಾ ಭಾಗ್ಯ ಇಲ್ಲ. ಆದ್ರೆ ಯಾವುದೇ ಒಂದು ಜೀವರಾಶಿಯ ಆ ಒಂದು ಸ್ವಭಾವ ಏನು ಅಂತಂದ್ರೆ ಸೇವೆ ಮಾಡ್ದಲ್ಲೇ ಇರ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನಾಗತ್ತೆ, ನಾವು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬಂದು ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೋಬೇಕಾಗತ್ತೆ. ಅದಕ್ಕೇನೆ ಈ ನಿರಾಕಾರ ಮಾರ್ಗ ಏನಿದೆ ಅದು ಆ ನರಕದ ಹಾದಿ ಅಂತ ಹೇಳ್ಬಿಟ್ಟು ನಮ್ಗೆ ಮುಂದೆ ವರ್ಣನೆಯನ್ನ ಮಾಡ್ತಾರೆ. ಮತ್ತೆ ಜೀವಂತಿ ಅನ್ನೋ ಪದನ ಇಲ್ಲಿ ಹೇಳ್ತಾ ಇದಾರೆ. ಅಲ್ಲಿ ಉದಪಾಸ್ಯ ಹೇಳಿದ್ರು, ಉದಪಾಸ್ಯ ಮಾಡ್ಬೇಡಿ. ಮತ್ತೆ ಜೀವಂತಿ ಅದು ಏನ್ ಅರ್ಥ ಅಂತಂದ್ರೆ ಯಾವಾಗ್ಲೂ ಶ್ರೀಕೃಷ್ಣನನ್ನು ಕುರಿತು ಶ್ರವಣ ಮಾಡುವ ಭಕ್ತನು ಕೇವಲ ತನ್ನ ಅಸ್ತಿತ್ವವನ್ನು ಘೋಷಿಸುತ್ತಾ ಭಗವದ್ ವಿಷಯಗಳನ್ನ ಶ್ರವಣ ಮಾಡುವುದರ ಹೊರತಾಗಿ ಬೇರೇನೂ ಮಾಡದಿದ್ದರೂ ಆತ ಭಗವದ್ ಧಾಮಕ್ಕೆ ಹಿಂತಿರುಗುತ್ತಾನೆ ಎಂಬುದನ್ನ ಸೂಚಿಸುತ್ತದೆ. ಜಸ್ಟ್ ಜೀವಂತಿ ಅದೇನು ನಾವು ಜೀವ ಇಟ್ಕೊಂಡಿರ್ಬೇಕು. ಇವಾಗ ನಮ್ಗೆ ಏನ್ ಹೇಳ್ತಾರೆ, ಇವಾಗ ಒಬ್ಬ ತಂದೆಯ ಆಸ್ತಿ ಮಗನಿಗೆ ಬರ್ಬೇಕಂದ್ರೆ ಮಗ ಏನ್ ಮಾಡ್ಬೇಕು, ಒಬ್ಬ ತಂದೆಯ ಆಸ್ತಿಯನ್ನ ಒಬ್ಬ ಮಗ ಪಡ್ಕೋಬೇಕಂದ್ರೆ ಮಗ ಏನ್ ಮಾಡ್ಬೇಕು, ಹರೇ ಕೃಷ್ಣ, ಎಲ್ಲರೂ ಬಿಸಿ ಇದೀರಾ ಇವತ್ತು? ಕೋರ್ಟಿಗೆ ಕೇಸ್ ಹಾಕ್ಬೇಕು ಮಾತಾಜಿ. ಅಯ್ಯೋ ಕೋರ್ಟ್ ಮೊಕದ್ದಮೆ ಹಾಕ್ಬಿಡೋದ ಹಾಕಿ. ಮಾತಾಜಿ? ತಂದೆದ ಆಸ್ತಿ ಮಾತಾಜಿ, ತಂದೆ ತಂದೆಗೆ ಆಸ್ತಿ ಹೇಳ್ಬೇಕು, ಮಗನಿಗೆ ಬರ್ಬೇಕು. ತಂದೆಗೆ ಹೇಳ್ಬೇಕು. ತಂದೆಯ ಸೇವೆ ಮಾಡ್ಬೇಕು ಮಾತಾಜಿ. ಹಾ ಮತ್ತೆ ತಂದೆಯ ಹೇಗ್ ಸೇವೆ. ಬರುತ್ತೆ ಒಬ್ಬ ತಂದೆಯ ಆಸ್ತಿ ಮಗನಿಗೆ ಹೇಗ್ ಬರುತ್ತೆ? ತಂದೆಯ ಪ್ರೀತಿಗೆ ಪಾತ್ರರಾದಾಗ ಬರುತ್ತೆ ಮಾತಾಜಿ. ಓಕೆ, ಮತ್ತೆ ಬೇರೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಯಾಕೆ ಇವತ್ತು ಯಾರು ಮಾತಾಡ್ತಾ ಇಲ್ಲ? ಎಲ್ಲರೂ ಬ್ಯುಸಿನಾ? ಬೇರೆ ಕೆಲಸ ಮಾಡ್ತಾ ಇದ್ದೀರಾ? ಹರೇ ಕೃಷ್ಣ. ವರ್ಧಾ ಮಾತಾಜಿ ಹೇಳಿದಾಯ್ತು, ಗೀತಾ ಮಾತಾಜಿ ಹೇಳಿದಾಯ್ತು, ಮತ್ತೆ ಬೇರೆ ಯಾರಾದ್ರೂ ಹೇಳಿ. ಮಾತಾಜಿ ಅವರಿಗೆ ಅಧಿಕಾರ ಇರುತ್ತಲ್ಲ ಮಾತಾಜಿ, ತಂದೆ ಅಧಿಕಾರ ಇರುತ್ತೆ. ಸೊ ಏನು ಮಾಡೋದ್ ಬೇಡ ಅಂತೀರಾ? ಹರೇ ಕೃಷ್ಣ. ಮಾತಾಜಿ ತಂದೆಯ ಸೇವೆ ಮಾಡ್ಬೇಕು ಮಾತಾಜಿ. ಮಗ ಅವ್ರ ಆಸ್ತಿ ಅವ್ರಿಗೆ ಅಂದ್ರೆ ಬರ್ಬೇಕು. ಅವ್ರ ಕರ್ತವ್ಯ ಅವ್ರು ಮಾಡ್ಬೇಕು ಮಾತಾಜಿ. ಅವ್ರ ತಂದೆ ಸೇವೆ ಹಾ. ಮಾಡ್ಬೇಕು, ಮತ್ತೆ ಕರ್ತವ್ಯ ಮಾಡಿಲ್ಲ ಅಂದ್ರೆ ಬರಲ್ವಾ? ಬರುತ್ತೆ ಮಾತಾಜಿ. ಹಾ, ಸೇವೆ ಮಾಡಿದಾಗ ಇನ್ನ ಸೊ ಅದು ಅವ್ರ ಹಕ್ಕು ಅಲ್ವಾ? ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಹಾ ಆಚಾರ್ಯರು, ಮಾತಾಜಿ. ಅವ್ನು ಬದುಕಿದ್ರೆ ಸಾಕು, ಬದುಕಿದ್ರೆ ಅವನ ತಂದೆಯ ಆಸ್ತಿ ಮಗನ್ ಬರುತ್ತೆ, ಏನು ಮಾಡೋದ್ ಬೇಕಾಗಿಲ್ಲ, ಬದುಕಿರ್ಬೇಕಷ್ಟೇ. ಅವನೇ ಇಲ್ಲ ಅಂದ್ರೆ ಹೆಂಗ್ ಬರುತ್ತೆ ಅಲ್ವಾ? ಅವನು ಜೀವಂತವಾಗಿ ಇರ್ಬೇಕಷ್ಟೇ. ಅದೇ ತರನೇ ನಮಗೂ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಜೀವಂತಿ ಪದನ ನಾವ್ ಅದನ್ನೇ ಇಲ್ಲಿ ನಮ್ಗೆ ಅಂದ್ರೆ ಕೋರಿಲೇಟ್ ಮಾಡ್ಕೋಬಹುದು ಅಲ್ವಾ? ನಾವು ಶ್ರೀಕೃಷ್ಣನ ಬಗ್ಗೆ ನಾವು ಶ್ರವಣ ಮಾಡ್ತಾ ಇರ್ಬೇಕಷ್ಟೇ, ಬದುಕಿರ್ಬೇಕು ಅಷ್ಟೇನೆ. ನಾವ್ ಇನ್ನೇನು ಮಾಡ್ಲಿಲ್ಲ ಅಂದ್ರೂ ನಾವು ಭಗವದ್ಧಾಮ ಕೊಟ್ಟೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ಬೇಡಿ, ನೀವು ಬರೇ ಶ್ರವಣ ಮಾಡಿ. ಸೊ ಶ್ರೀಕೃಷ್ಣನ ಕುರಿತು ಶ್ರವಣ ಮಾಡುವ ಭಕ್ತನು ಕೇವಲ ತನ್ನ ಅಸ್ತಿತ್ವವನ್ನು ಘೋಷಿಸುತ್ತಾ ಅಲ್ವಾ, ಅವ್ನು ಉಳ್ಕೋಬೇಕು ಅಷ್ಟೇ, ತನ್ನ ಅಸ್ತಿತ್ವದಲ್ಲಿ ಇರ್ಬೇಕು, ಅವನು ಬದುಕಿರ್ಬೇಕು, ಶ್ರವಣ ಮಾಡ್ಕೊಂಡ್ ಬದುಕಿದ್ರೆ ಸಾಕು, ಅವನು ಬೇರೆ ಏನು ಮಾಡ್ಲಿಲ್ಲ ಅಂದ್ರೂ ಭಗವದ್ಧಾಮಕ್ಕೆ ಹಿಂತಿರುಗುತ್ತಾನೆ ಅನ್ನೋದನ್ನ ಇದು ಸೂಚಿಸುತ್ತೆ ಅಲ್ವಾ? ಹೇಗೆ ಒಬ್ಬ ಮಗನಿಗೆ ತಂದೆಯ ಆಸ್ತಿ ಬರ್ಬೇಕಂದ್ರೆ ಅವ್ನು ಬದುಕಿರ್ಬೇಕು, ಜೀವಂತವಾಗಿ ಇರ್ಬೇಕು, ಅವಾಗ ಬಂದ್ಬಿಡುತ್ತೆ, ತಾನಾಗ್ತಾನೆ ಅದು ಬಂದ್ಬಿಡುತ್ತೆ. ಮತ್ತೆ ಇಲ್ಲಿ ಈ ಪದವನ್ನ ವಿವರಿಸ್ತಾ ಇದ್ದಾರೆ, ತನ್ ವಾಂಗ್ ಮನೋಬಿಹಿ ಅಲ್ವಾ? ವಾಂಗ್ ಮನೋಬಿಹಿ ಅಂತಂದ್ರೆ ತನು ಅಂದ್ರೆ ಕಾಯ, ವಾಕ್ ಅಂದ್ರೆ ವಾಚ, ಮನೋಬಿಹಿ ಅಲ್ವಾ ಮನಸ್ಸು. ಈ 3 ಪದಗಳನ್ನ ಶ್ರೀಲ ಸನಾತನ ಗೋಸ್ವಾಮಿಯವರು 3 ತರ ಇಲ್ಲಿ ವಿವರಿಸ್ತಾ ಇದ್ದಾರೆ. ಸೊ ಇಲ್ಲಿ ಭಕ್ತರಿಗೆ ಸಂಬಂಧಿಸಿದಂತೆ ಅವರು ಕಾಯ ವಾಚ ಮನಸ್ಸಿನ ಮೂಲಕ ಶ್ರೀಕೃಷ್ಣನ ಜಯಿಸಲು ಸಮರ್ಥರು. ನಾವು ಶ್ರೀಕೃಷ್ಣನ ಜಯಿಸ್ಬೇಕು ಅಂತಂದ್ರೆ
ನಾನು ಬರೇ ಬಾಯಿ ಮಾತಲ್ಲಿ ಹೇಳಿದ್ರೆ ಭಗವಂತ ಒಲಿಯೋದಿಲ್ಲ ಅಲ್ವಾ. ಸೊ ಮತ್ತೆ ನಾನು ನನ್ನ ಕಾಯ ಅಂದ್ರೆ ನನ್ನ ಇಂದ್ರಿಯಗಳನ್ನ ಉಪಯೋಗಿಸಿ ಅಲ್ಲಿ ಸೇವೆಯನ್ನ ಮಾಡ್ಬೇಕು. ಮತ್ತೆ ಸೇವೆಯನ್ನ ಮಾಡ್ಬೇಕಾದ್ರೆ ಮನಸ್ಸಿಟ್ಟು ಮಾಡ್ಬೇಕು ಅಲ್ವಾ. ಎಲ್ಲೋ ನಾನು ಯೋಚನೆ ಮಾಡ್ಕೊಂಡು ನಾನು ಭಗವಂತನಿಗೆ ಪೂಜೆ ಮಾಡಿದ್ರೆ ಭಗವಂತ ಒಲಿಯೋದಿಲ್ಲ ಅಲ್ವಾ. ಅದಕ್ಕೆ ಈ ಕಾಯ ವಾಚ ಮನಸ್ಸಿನ ಮೂಲಕ ನಾವು ಅಂದ್ರೆ ಭಗವಂತನ ಭಕ್ತರು ಕೃಷ್ಣನನ್ನ ಜಯಿಸ್ಲಿಕ್ಕೆ ಅವ್ರಿಗೆ ಸಮರ್ಥರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಪೂರ್ಣರಾದ ಅವರು ಭಗವಂತನ ಪಾದ ಕಮಲಗಳನ್ನು ಕೈಯಿಂದ ಸ್ಪರ್ಶಿಸಬಲ್ಲರು. ನೋಡಿ ಅಲ್ಲಿ ಜಯಿಸಿದಾಗ ಏನಾಗತ್ತೆ, ನಾವು ಭಗವಂತನನ್ನ ನೇರವಾಗಿ ನೋಡ್ಬಹುದು ನಾವು ಅಲ್ವಾ. ಅದು ಸುಮ್ನೆ ಬಾಯಲ್ಲಿ ಹೇಳ್ತಾ ಇಲ್ಲ, ನೇರವಾಗಿ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಲ್ಪನೆ ಮಾಡ್ಕೊಂಡು ಹೇಳ್ತಿಲ್ಲ. ಯಾರೆಲ್ಲ ಈ ತರ ಅವರು ತಮ್ಮ ಕಾಯ ವಾಚ ಮನಸ್ಸ ಭಗವಂತನ ಪೂಜೆಯನ್ನ ಮಾಡಿದರೋ ಅವರು ಭಗವಂತನ ಲೋಕಕ್ಕೆ ಹೋಗಿ ಭಗವಂತನನ್ನ ನೇರವಾಗಿ ಭೇಟಿ ಆಗಿದ್ದಾರೆ. ಇವಾಗ ನಾನು ನೀವು ಭೇಟಿ ಆದ್ರೆ ಹೇಗೆ ನೇರವಾಗಿ ಭೇಟಿ ಆಗ್ತೀವಿ, ಮಾತಾಡ್ತೀವಿ ಒಬ್ರೊಬ್ರು, ಏನು ಪಕ್ಕದಲ್ಲಿ ಕೈ ಇಟ್ಕೊಂಡಿರ್ಬೋದು, ಊಟ ಮಾಡ್ಬೋದು ಅಲ್ವಾ. ಅದೇ ತರ ನಾವು ಭಗವಂತನ ಜೊತೆ ನಾವು ಸಂಬಂಧ ಇಟ್ಕೋಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ತಮ್ಮ ಮಾತುಗಳಿಂದ ಆತನನ್ನ ಕರೆಯಬಲ್ಲರು, ಆತನ ಬಗೆಗೆ ಚಿಂತಿಸುವುದರಲ್ಲಿ ಮನಪಟಲದಲ್ಲಿ ಆತನ ಸಾಕ್ಷಾತ್ ದರ್ಶನ ಪಡೆಯಬಲ್ಲವರು. ಅಂದ್ರೆ ನಾವು ಈ ಭೌತಿಕ ಪ್ರಪಂಚ ಇದ್ದಾಗ್ಲೇನೆ ನಮ್ಮ ಮನಸ್ಸಿನಲ್ಲಿ ಆ ಭಗವಂತನ ದರ್ಶನ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ನಾರದರನ್ನ ನೋಡಿದ್ವಿ ಅಲ್ವಾ. ಮೊದಲನೇ ಕ್ಯಾಂಟೋದಲ್ಲಿ ನಾರದ ಅವರು ತಮ್ಮ ತಾಯಿ ಸಾವನ್ನ ಅಪ್ಪದ್ಮೇಲೆ ಅವರು ಅಂದ್ರೆ ಭಗವಂತನ ಕರುಣೆ ಅಂತ ಅನ್ಕೊಂಡು ನಾನು ಭಗವಂತನ ಭಕ್ತಿನ ಮಾಡ್ಲಿಕ್ಕೆ ನನಗೆ ಭಗವಂತ ಸಹಾಯ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅಂತಹ ಒಂದು ವಿಷ ಗಳಿಗೆಯನ್ನು ಸಹ ಅವನು ತನ್ನ ಭಕ್ತಿಯನ್ನ ಮಾಡ್ಲಿಕ್ಕೆ, ಭಕ್ತಿಲಿ ಮುಂದುವರಿಲಿಕ್ಕೆ ಉಪಯೋಗಿಸ್ಕೊತಾನೆ. ಅಷ್ಟು ಚಿಕ್ಕ ಬಾಲಕ ಅಲ್ವಾ. ಅವನು ಆಶ್ರಮವನ್ನ ಬಿಟ್ಟು ಎಲ್ಲಾ ಕಡೆ ಕಾಡು ಮೇಡು ಗುಡ್ಡ ಎಲ್ಲ ಅಲೆದಾಡ್ಕೊಂಡು ಅವನು ಒಂದು ಜಾಗಕ್ಕೆ ಬಂದಾಗ ಅಲ್ಲಿ ಧ್ಯಾನ ಮಾಡ್ತಾನೆ. ಯಾಕಂದ್ರೆ ಅವ್ರು ಹೇಳ್ಕೊಟ್ಟಿರ್ತಾರಲ್ವಾ ಹೇಗೆ ಭಗವಂತನ ಸ್ಮರಣೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ವೇದಾಂತಿಗಳು ಹೇಳ್ಕೊಟ್ಟಿರ್ತಾರ 4 ತಿಂಗಳ ಕಾಲ. ಸೊ ಅದೇ ತರನೇ ಅವನು ಭಗವಂತನ ಸ್ಮರಣೆ ಮಾಡಿದಾಗ ಭಗವಂತ ಅವನಿಗೆ ಕಾಣಿಸ್ಕೊತಾನೆ, ಅವನ ಹೃದಯದಲ್ಲೇ ಕಾಣಿಸ್ಕೊತಾನೆ ಅಲ್ವಾ ನಾರದನಿಗೆ. ಅಂದ್ರೆ ಅದೇ ಜನ್ಮದಲ್ಲಿ ಅವನು ನೋಡ್ತಾನೆ, ಭಗವಂತನ ದರ್ಶನ ಆಗುತ್ತೆ. ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅದು ಮಾಯ ಆಗೋಗ್ಬಿಡುತ್ತೆ. ಅದೇನು ಅವನಿಗೆ ಕಾಣಿಸ್ತಾ ಇತ್ತೋ ಭಗವಂತನ ಆ ಒಂದು ದರ್ಶನ ಅದು ಮಾಯ ಆಗೋಗುತ್ತೆ. ಆಮೇಲೆ ಅವನಿಗೆ ತುಂಬಾ ದುಃಖ ಆಗುತ್ತೆ ಅಲ್ವಾ. ಎಷ್ಟು ಪ್ರಲಾಪ ಮಾಡ್ತಾನೆ ಅವನು, ಮತ್ತೆ ನಾನು ನೋಡ್ಬೇಕು ಆ ಭಗವಂತನ ಆ ಒಂದು ಸುಂದರ ಮುಖಾರವಿಂದವನ್ನ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಅವನು ಪ್ರಲಾಪ ಮಾಡಿ ಮತ್ತೆ ಧ್ಯಾನ ಮಾಡಿದ್ರು ಅವನಿಗೆ ಕಾಣಿಸೋದೇ ಇಲ್ಲ. ಕೊನೆಗೆ ಭಗವಂತ ಏನ್ ಹೇಳ್ತಾನೆ, ಒಂದು ಏನು ಧ್ವನಿ ಮಾತ್ರ ಕೇಳಿಸುತ್ತೆ ನಾರದನಿಗೆ, ನಿನಗೆ ಈ ಜನ್ಮದಲ್ಲಿ ಇಷ್ಟೇನೇನೆ ನಿನ್ಗೆ ಅಲ್ವಾ. ನಿನಗೆ ಯಾಕೆ ನಾನು ನಿನ್ಗೆ ದರ್ಶನವನ್ನ ಕೊಟ್ಟೆ ಅಂತಂದ್ರೆ ನೀನು ಇನ್ನ ಭಕ್ತಿಯಲ್ಲಿ ತೀವ್ರವಾಗಿ ಮುಂದುವರಿಬೇಕು, ಅದಕ್ಕೋಸ್ಕರ ನಿನ್ಗೆ ದರ್ಶನವನ್ನ ಕೊಟ್ಟೆ ಅಂತ ಹೇಳ್ಬಿಟ್ಟು ಈ ಜನ್ಮದಲ್ಲಿ ನಾನು ನಿನ್ಗೆ ಇಷ್ಟೇ ನಾನು ಕಾಣಿಸ್ಕೊಳೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅಲ್ವಾ. ಸೊ ಅವಾಗ ನಾರದ ಇನ್ನ ತೀವ್ರವಾಗಿ ಆ ಚಿಕ್ಕ ಬಾಲಕ ಇನ್ನ ತೀವ್ರವಾಗಿ ಅವನು ಭಕ್ತಿಯನ್ನ ಮಾಡಿ ಮತ್ತೆ ಮುಂದೆ ಅವನು ಮುಂದಿನ ಒಂದು ಜನ್ಮದಲ್ಲಿ ಅವನು ನಾರದರಾಗಿ ಹುಡ್ತಾರೆ ಅಲ್ವಾ. ಆ ಬಾಲಕ ಅಂತಂದ್ರೆ ಏನ್ ಹೇಳ್ತಾರೆ, ಆ ಕೆಲಸದಾಕೆಯ ಶೂದ್ರಾಣಿ ಅಂತ, ನಾವು ಶೂದ್ರಾಣಿ ಅಂತ ಏನ್ ಹೇಳ್ತೀವಿ, ಅವನ ಬಾಲಕನಾಗಿ ನಾರದ ಹಿಂದಿನ ಜನ್ಮದಲ್ಲಿ ಇರ್ತಾರೆ. ಅದಾದ್ಮೇಲೆ ಅವರು ಮುಂದಿನ ಜನ್ಮದಲ್ಲಿ ಅವರು ನಾರದರಾಗಿ ಅವರು ಹುಟ್ಟುತ್ತಾರೆ ಅಲ್ವಾ. ಅಂದ್ರೆ ಭಗವಂತನ ದರ್ಶನವನ್ನ ನಾವು ಇದೇ ಜನ್ಮದಲ್ಲೇ ನಾವು ಪಡಿಬಹುದು. ಅಂದ್ರೆ ನಾವು ಅಷ್ಟು ಸೀರಿಯಸ್ ಆಗ್ಬೇಕು. ಇವಾಗ ನಾರದರ ಆ ಬಾಲಕನಾಗಿದ್ದಾಗ ಎಷ್ಟು ಸೀರಿಯಸ್ ಆಗಿದ್ರು ಅಷ್ಟು ಸೀರಿಯಸ್ನೆಸ್ ನಮಗೂ ಬಂದ್ರು ಸಹ ನಾವು ಭಗವಂತನ ದರ್ಶನವನ್ನ ಇದೇ ಒಂದು ಜನ್ಮದಲ್ಲಿ ನಾವು ಮಾಡ್ಬೋದು. ಭಕ್ತರಲ್ಲದವರಿಗೆ ಸಂಬಂಧಿಸಿದಂತೆ ತನುವಾಂಗ್ ಮನೋಭಿಹಿ ಎಂಬ ಪದಗಳು ಅಜಿತ ಎಂದರೆ ಅಜೇಯನು ಎಂಬುದನ್ನು ಸೂಚಿಸುತ್ತದೆ. ಸೊ ಇವಾಗ ಇಲ್ಲಿ ತನುವಾಂಗ್ ಮನೋಭಿಹಿ ಎಂಬ ಪದಗಳು ಇವಾಗ ಇಲ್ಲಿ ಇನ್ನ ಒಂದು ಅರ್ಥವನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಪದಗಳು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಅಜಿತ ಅಂದ್ರೆ ಅಜೇಯ, ಅಂದ್ರೆ ನಾವು ಗೆಲ್ಲಿಕ್ ಆಗೋದಿಲ್ಲ ಅನ್ನೋದನ್ನ ಸೂಚಿಸ್ತಾ ಇದೆ. ಭಗವಂತನ ಪ್ರೇಮಯುತ ಸೇವೆಯಲ್ಲಿ ನಿರತರಲ್ಲದವರು ತಮ್ಮ ದೈಹಿಕ ಶಕ್ತಿ, ವಾಕ್ ಪರಿಣಿತಿ ಹಾಗೂ ಮನೋಬಲದಿಂದ ಪರಾತ್ಪರ ಸತ್ಯವನ್ನ ಜಯಿಸಲಾರರು ಎಂಬುದನ್ನು ಇದು ಸೂಚಿಸುತ್ತದೆ. ಅಂದ್ರೆ ಇಲ್ಲಿ ಯಾವ ಇನ್ನೊಂದು ಅರ್ಥವನ್ನ ನಾವು ಅರ್ಥ ಮಾಡ್ಕೋಬಹುದು ಈ ಒಂದು 3 ಪದ ಅಂತಂದ್ರೆ, ಈಗ ಯಾರು ಭಕ್ತರಿಲ್ವೋ ಅವ್ರಿಗೂ ಸಹ ದೇಹ ಇದೆ, ಅವ್ರಿಗೂ ಸಹ ಮಾತಾಡ್ಲಿಕ್ಕೆ ಬರುತ್ತೆ, ಅವ್ರಿಗೂ ಮನಸ್ಸಿದೆ. ಆದ್ರೆ ಅವರು ಏನೇ ಮಾಡಿದ್ರು ಸಹ ಅವ್ರಿಗೆ ಭಗವಂತನ ಪ್ರೇಮಯುತ ಸೇವೆ ಮಾಡ್ತಿಲ್ಲ ಅಂದ್ರೆ ಈ 3 ಉಪಯೋಗಿಸ್ಕೊಂಡು ಅವರು ಭಗವಂತನನ್ನ ಅವ್ರು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅದು ಸೂಚಿಸುತ್ತೆ ಅಂತ ಹೇಳ್ತಾ ಇದಾರೆ. ತಮ್ಮೆಲ್ಲ ಸಾಹಸ ಬಳಸಿ ಅವರು ಪ್ರಯತ್ನ ಪಟ್ಟರು ಅಂತಿಮ ಸತ್ಯವು ಅವರಿಂದ ದೂರವೇ ಉಳಿಯುತ್ತೆ. ಅವ್ರು ಏನೇ ಕಷ್ಟಪಟ್ರು ಸಹ ಅವ್ರಿಗೆ ಭಗವಂತನ ಮೇಲೆ ಪ್ರೀತಿ ಇಲ್ಲ, ಭಗವಂತನ ಆ ಸರ್ವೋಚ್ಚ ಸ್ಥಾನವನ್ನ ಅವ್ರು ಒಪ್ಕೊಂಡಿಲ್ಲ ಅಂತಂದ್ರೆ ಏನೇ ಮಾಡಿದ್ರು ಅವ್ರೆಷ್ಟೇ ಸಾಹಸ ಪಟ್ರು ಸಹ ಆ ಭಗವಂತನನ್ನ ಅವರು ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವರು ಅಂದ್ರೆ ಭಗವಂತನಿಂದ ದೂರನೇ ಉಳಿತಾರೆ ಅಂತ ಹೇಳ್ತಾ ಇದಾರೆ. ಜಿತಃ ಅಂತಂದ್ರೆ ಜಯಿಸಬಲ್ಲವನು ಎಂಬ ಪದಕ್ಕೆ ಸಂಬಂಧಿಸಿದಂತೆ ತನುವಾಂಗ್ ಮನೋಭಿಹಿ ಎಂಬ ಪದಗಳು ಶ್ರೀಕೃಷ್ಣನ ಶುದ್ಧ ಭಕ್ತರು ಆತರ ದೇಹ ಮತ್ತು ಮನಸ್ಸುಗಳನ್ನ ಗೆಲ್ಲುತ್ತಾರೆಂಬುದನ್ನ ಸೂಚಿಸುತ್ತದೆ. ಇದು 3ನೇ ಅರ್ಥ ಕೊಡ್ತಾ ಇದ್ದಾರೆ. ಮೊದಲನೇ ಅರ್ಥ ಏನು ನಮ್ಗೆ ಸಾಮಾನ್ಯವಾಗಿ ಅರ್ಥ ಆಗತ್ತಲ್ಲ, ನಮ್ಮ ತನು ಮನ ಮತ್ತೇನು
ವಾಕ್, ಆ ಮೂರನ್ನ ನಾವು ಭಗವಂತನಿಗೆ ಅರ್ಪಿಸಿದ್ರೆ ನಾವು ಭಗವಂತನನ್ನ ಜಯಿಸ್ಬೋದು. ಆದ್ರೆ ಯಾರು ಭಕ್ತರಲ್ದಲೇ ಇರ್ತಾರೋ ಅವ್ರು ಈ ಮೂರನ್ನ ಉಪಯೋಗಿಸ್ಕೊಂಡು ಅವ್ರು ಭಗವಂತನ ಅವ್ರು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಮೂರನೇ ವಿಷಯ ಏನ್ ಹೇಳ್ತಾ ಇದಾರೆ, ತನುವಾಂಗ್ ಮನೋಭಿಹಿಗೆ ಅರ್ಥ ಏನ್ ಹೇಳ್ತಾ ಇದಾರೆ ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು. ನಾವಿವಾಗ ಈ ತನುವಾಂಗ್ ಮನೋ ಇದೆಲ್ಲ ಈ ಮೂರು ಕೃಷ್ಣನ ತನುವನ್ನ, ಕೃಷ್ಣನ ದೇಹವನ್ನ ಗೆಲ್ಬಹುದು, ಕೃಷ್ಣನ ಮಾತನ್ನ ಗೆಲ್ಬಹುದು, ಕೃಷ್ಣನ ಮನಸ್ಸನ್ನು ಗೆಲ್ಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಮೂರನೇ ಅರ್ಥವನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಏನಂತಂದ್ರೆ ನಾವು ಶ್ರೀಕೃಷ್ಣ ಶುದ್ಧ ಭಕ್ತರು ಭಗವಂತನ ದೇಹ, ಭಗವಂತನ ಮಾತು, ಭಗವಂತನ ಮನಸ್ಸುಗಳನ್ನ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಸದಾ ತನ್ನ ಪರಿಶುದ್ಧ ಭಕ್ತರ ಬಳಿಯೇ ಇರುವುದರಿಂದ ಆತನ ದೇಹವನ್ನ ಗೆಲ್ಲುತ್ತಾರೆ ಅಲ್ವಾ. ಭಕ್ತರೇನ್ ಮಾಡ್ತಾರೆ, ಶುದ್ಧ ಭಕ್ತರು ಅವ್ರು ಯಾವಾಗ್ಲೂ ಭಗವಂತನ ಸಮೀಪದಲ್ಲೇ ಇರ್ತಾರೆ. ಸೊ ಇದರಿಂದ ಅವರು ಭಗವಂತನ ದೇಹವನ್ನ ಗೆದ್ದ ಹಾಗೆ. ಮತ್ತೆ ಶ್ರೀಕೃಷ್ಣ ಸದಾ ತನ್ನ ಭಕ್ತರ ಗುಣಗಾನ ಮಾಡುತ್ತಾ ಇರುತ್ತಾನೆ ಅಲ್ವಾ. ನಾವ್ ಇದ್ರ ಬಗ್ಗೆ ಕೇಳಿದೀವಿ ಅಲ್ವಾ. ಸೊ ಒಂದ್ಸತಿ ಏನು ಅಂದ್ರೆ ಭಗವಂತನ ಹತ್ರ ಒಂದು ಬುಕ್ ಇರುತ್ತಂತೆ. ಆ ಬುಕ್ ಅಲ್ಲಿ ಭಗವಂತ ತನ್ನೆಲ್ಲ ಶುದ್ಧ ಭಕ್ತರ ಹೆಸರೆಲ್ಲ ಬರ್ಕೊಂಡ್ ಇಟ್ಕೊಂಡಿರ್ತಾನಂತೆ. ಆಮೇಲೆ ಅದ್ರಲ್ಲಿ ಅಂದ್ರೆ ತನ್ನೆಲ್ಲ ಭಕ್ತರು ಯಾರು ಅಂತ ಹೇಳ್ಬಿಟ್ಟು ಭಗವಂತ ಆ ಬುಕ್ ಅಲ್ಲಿ ಬರ್ಕೊಂಡಿರ್ತಾರಂತೆ. ಅಂದ್ರೆ ದೊಡ್ಡ ಬುಕ್, ಎಷ್ಟೊಂದ್ ಜನ ಶುದ್ಧ ಭಕ್ತರು, ಭಗವಂತನ ಭಕ್ತರು. ಅದ್ರಲ್ಲಿ ನೋಡಿದಾಗ ಅಲ್ಲಿ ಹನುಮಂತನ ಹೆಸರೇ ಇರೋದಿಲ್ವಂತೆ. ಈ ವಿಷಯ ಹನುಮಂತನಿಗೆ ಗೊತ್ತಾಗತ್ತಂತೆ. ಹನುಮಂತನಿಗೆ ತುಂಬಾ ದುಃಖ ಆಗತ್ತಂತೆ. ಅಯ್ಯೋ, ನಾನು ಭಗವಂತನ ಭಕ್ತನಾಗಿಲ್ವಾ, ಹಾಗಾದ್ರೆ ನಾನು ಶುದ್ಧ ಭಕ್ತನಲ್ವಾ ಅಂತ ಹೇಳ್ಬಿಟ್ಟು. ಸೊ ಕೊನೆಗೆ ಅವನು ಶ್ರೀರಾಮಚಂದ್ರನ ಹತ್ರನೇ ಹೋಗಿ ಕೇಳ್ತಾನಂತೆ. ಅಂದ್ರೆ ನನ್ನ ಹೆಸರು ಈ ಬುಕ್ಕಲ್ಲಿ ಇಲ್ವಂತಲ್ಲ, ನಾನ್ ನಿಮ್ಮ ಭಕ್ತ ಅಲ್ವಾ ಹಾಗಾದ್ರೆ ಅಂತ ಹೇಳಿದಾಗ ಭಗವಂತ ಇನ್ನೊಂದು ಚಿಕ್ಕ ಬುಕ್ಕನ್ನ ಕೊಡ್ತಾರಂತೆ. ಸೊ ಚಿಕ್ಕ ಬುಕ್ಕನ್ನ ಕೊಟ್ಬಿಟ್ಟು, ನೋಡು ಇದ್ರಲ್ಲಿ ನಿನ್ನ ಹೆಸರಿದೆ, ಮೊದ್ಲೇ ಇದೆ ನಿನ್ನ ಹೆಸರು ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಸೊ ಈ ಬುಕ್ ಏನು, ಆ ಬುಕ್ ಏನು ಹಾಗಾದ್ರೆ? ಹರೇ ಕೃಷ್ಣ. ಆ ದೊಡ್ಡ ಬುಕ್ ಇತ್ತಲ್ಲ ಆ ಬುಕ್ ಏನು, ಈ ಚಿಕ್ಕ ಬುಕ್ ಏನದು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅವರೆಲ್ಲ ಭಗವಂತನ ದಾಸರು, ಭಗವಂತನ ಸೇವೆಯನ್ನು ಮಾಡ್ತಾರೆ. ಅದೇ ಇದ್ರೊಳಗೆ ಭಗವಂತನ ಇವರ ಸೇವೆ, ಭಕ್ತರ ಸೇವೆಯನ್ನು ಮಾಡುವಂತದ್ದು ಹಾಗೆ ಮಾತಾಜಿ. ಹಾ ಮಾತಾಜಿ. ಸೊ ಅಂದ್ರೆ ಏನ್ ಅರ್ಥ ಅಂದ್ರೆ, ಆ ದೊಡ್ಡ ಬುಕ್ ಅಲ್ಲಿ ಏನೆಲ್ಲ ಯಾರೆಲ್ಲ ಹೆಸರು ಬರ್ಕೊಂಡಿದಾರೋ ಅವೆಲ್ಲರೂ ಸಹ ಸದಾ ಅನವರತ ಭಗವಂತನ ಗುಣಗಾನ ಮಾಡ್ತಾ ಇರೋರು ಅವರೆಲ್ಲರನ್ನು ಸಹ. ಆದ್ರೆ ಇನ್ನೊಂದು ಬುಕ್ ಇದೆಯಲ್ಲ, ಚಿಕ್ಕ ಬುಕ್, ಅದ್ರಲ್ಲಿ ಹೆಸರುಗಳು ಬರ್ಕೊಂಡಿದಾರಲ್ಲ, ಅಲ್ಲಿ ಭಗವಂತ ಯಾವಾಗ್ಲೂ ಅನವರತ ಈ ಒಂದು ಭಕ್ತರ ಹೆಸರನ್ನ ಅವ್ರು ಜ್ಞಾಪಿಸ್ಕೊತಾ ಇರ್ತಾರಂತೆ. ಆ ಒಂದು ಚಿಕ್ಕ ಬುಕ್ ಅಲ್ಲಿ ಹನುಮನ ಹೆಸರಿದೆ. ಅಂದ್ರೆ ಶ್ರೀರಾಮಚಂದ್ರ ಯಾವಾಗ್ಲೂ ಹನುಮಂತನನ್ನ ಜ್ಞಾಪಿಸ್ಕೊತಾ ಇರ್ತಾರೆ ಅಂತ ಅರ್ಥ. ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಸೊ ಶ್ರೀಕೃಷ್ಣ ಸದಾ ತನ್ನ ಭಕ್ತರ ಗುಣಗಾನ ಮಾಡುತ್ತಿರುತ್ತಾನೆ, ಆದ್ದರಿಂದ ಆತನ ಮಾತುಗಳನ್ನ ಗೆದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಶ್ರೀಕೃಷ್ಣ ಸದಾ ತನ್ನ ಪ್ರಿಯ ಭಕ್ತರ ಬಗೆಗೆ ಚಿಂತಿಸುತ್ತಿರುತ್ತಾನೆ, ಆದ್ದರಿಂದ ಆತನ ಮನಸ್ಸನ್ನು ಗೆಲ್ಲುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಕ್ತರು ಭಗವಂತನ ಕಾಯ ವಾಚ ಮನಸ್ಸನ್ನ ಅವ್ರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರರು ತನುವಾಂಗ್ ಮನೋಭಿಹಿ ಎಂಬ ಪದಗಳನ್ನು ನಮಂತಹ ಅಂದ್ರೆ ನಮಸ್ಕಾರ ಮಾಡುವುದು ಎಂಬ ಪದಕ್ಕೆ ಸಂಬಂಧಿಸಿದಂತೆ ವಿವರಿಸುತ್ತಾರೆ. ಮತ್ತೆ ಇಲ್ಲಿ ಇನ್ನೂ ಒಂದು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ತನುವಾಂಗ್ ಮನೋಭಿಹಿ ಅಂತಂದ್ರೆ ನಮಸ್ಕಾರ ಮಾಡೋದಕ್ಕೆ ಇಲ್ಲಿ ಸಮಾನ ಪದವಾಗಿ ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಭಕ್ತರು ಭಗವಂತನ ದಿವ್ಯ ವಿಷಯಗಳನ್ನು ಕುರಿತು ಕಾಯ ವಾಚ ಮನಸ್ಸ ಸಕಲ ಗೌರವಗಳನ್ನು ಅರ್ಪಿಸಿ ಅವುಗಳ ಪೂರ್ಣ ಪ್ರಯೋಜನ ಪಡೆಯಬಹುದೆಂದು ಅವರು ವಿವರಿಸುತ್ತಾರೆ. ಸೊ ನಮ್ಗೆ ಅಲ್ಲಿ ಮೊದಲು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರಲ್ಲ, ಅದೇ ತರನೇ ಇವಾಗ ನಾವು ಭಗವಂತನಿಗೆ ನಮಸ್ಕಾರ ಮಾಡ್ಬೇಕಂದಾಗ ನಾವು ನಮ್ಮ ಕಾಯ ವಾಚ ಮನಸ್ಸ ಸಕಲ ಗೌರವದಿಂದ ನಾವು ನಮಸ್ಕಾರ ಮಾಡ್ಬೇಕು. ಅವಾಗ ನಾವು ಪೂರ್ಣ ಪ್ರಯೋಜನ ನಾವು ಪಡಿಬಹುದು. ನಾವು ನಮಸ್ಕಾರ ಅಂದ್ರೆ ನಾವ್ ಹೇಗ್ ಮಾಡ್ತೀವಿ, ನಾವು ದೇಹವನ್ನ ಉಪಯೋಗಿಸ್ತೀವಿ ಅಲ್ವಾ. ನಾವ್ ಇವಾಗ ಸಾಷ್ಟಾಂಗ ನಮಸ್ಕಾರ ಅಥವಾ ಅಷ್ಟಾಂಗ ನಮಸ್ಕಾರ, ಗಂಡಸರಾದ್ರೆ ಅಷ್ಟಾಂಗ ನಮಸ್ಕಾರ ಮಾಡ್ತಾರೆ, ಅಥವಾ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಹೆಂಗಸರಾದ್ರೆ ಪಂಚಾಂಗ ನಮಸ್ಕಾರ ಮಾಡ್ತಾರೆ. ಅವಾಗ ನಾವ್ ಏನನ್ನ ಉಪಯೋಗಿಸ್ತಾ ಇದೀವಿ, ನಮ್ಮ ದೇಹವನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ಸೊ ದೇಹವನ್ನು ಉಪಯೋಗಿಸಿದಾಗ ನಾವು ತಲೆಯನ್ನು ನಾವು ನೆಲಕ್ಕೆ ನಾವು ಸ್ಪರ್ಶಿಸಿ ನಮಸ್ಕಾರ ಮಾಡ್ತಾ ಇದೀವಿ. ಅವಾಗ ನಾವು ಇಲ್ಲಿ ದೇಹದಿಂದ ನಾವು ಭಗವಂತನಿಗೆ ಇಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೀವಿ. ಮತ್ತೆ ನಾವು ವಾಚ, ನಾವು ಭಗವದ್ಗೀತೆ, ಶ್ರೀಮದ್ ಭಾಗವತ ಅಂತಹ ದಿವ್ಯ ಸಾಹಿತ್ಯವನ್ನ ನಾವು ಓದ್ತಾ ಇದ್ದಾಗ ನಾವೇನ್ ಮಾಡ್ತಾ ಇದೀವಿ, ನಾವು ಆ ವಾಕ್ ಶಕ್ತಿನ ನಾವು ಉಪಯೋಗಿಸ್ತಾ ಇದೀವಿ. ನಮ್ಮ ವಾಕ್ ಶಕ್ತಿನ ನಾವು ಉಪಯೋಗಿಸ್ತಾ ಇದೀವಿ. ನಾವು ಭಗವಂತನ ದಿವ್ಯ ವಿಷಯಗಳನ್ನು ಕೇಳುವುದರಲ್ಲಿ ಗೌರವ ಹಾಗೂ ಸಂತಸದ ಭಾವವನ್ನು ಅನುಭವಿಸುವುದರ ಮೂಲಕ ಮನಸ್ಸನ್ನು ನಾವು ತೊಡಗಿಸಿಕೊಳ್ಳಬೇಕು. ಅಲ್ಲ ನಾವು ಇವಾಗ ಭಗವಂತನ ಬಗ್ಗೆ, ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನ ಇವಾಗ ಶುದ್ಧ ಭಕ್ತರು ವರ್ಣನೆ ಮಾಡ್ತಾ ಇದ್ದಾಗ ನಾವು ಗೌರವ ಪೂರ್ವಕವಾಗಿ ಅದನ್ನ ಕೇಳ್ಬೇಕು ನಾವು ಅಲ್ವಾ. ಗೌರವ ಪೂರ್ವಕವಾಗಿ ಕೇಳ್ಬೇಕು. ಮತ್ತೆ ನಮ್ಗೆ ಅದ್ ಕೇಳಿದಾಗ ನಮ್ಗೆ ಏನಾಗುತ್ತೆ, ಸಂತೋಷ ಸಿಗುತ್ತೆ. ಭಗವಂತನ ಬಗ್ಗೆ ನಾವು ಆಲಿಸಿದಾಗ ನಮ್ಗೆ ಸಂತಸ ಸಿಗುತ್ತೆ. ನಮ್ಗೆ ಈ ತರ
ನಾವ್ ಯಾವಾಗ ಸಂತೋಷ ಸಿಗುತ್ತೆ ಅಂತಂದ್ರೆ ನಾವು ನಮ್ಮ ಮನಸ್ಸನ್ನ ಅದ್ರಲ್ಲಿ ತೊಡಗಿಸ್ಕೊಂಡಾಗ ಅಷ್ಟೇ ಅಲ್ವಾ. ಅಲ್ಲೇನೋ ಹೇಳ್ತಿರ್ತಾರೆ, ನಾನೇನೋ ನನ್ ಕೆಲ್ಸ ಮಾಡ್ಕೊತಾ ಇರ್ತೀನಿ ಅಂದ್ರೆ ನಮಗ್ ಸಂತೋಷ ಸಿಗೋದಿಲ್ಲ ಅಲ್ವಾ. ನಾವಲ್ಲಿ ಗೌರವಪೂರ್ವಕವಾಗಿ ಕುತ್ಕೊಂಡು ನಾವು ಭಗವಂತನ ಬಗ್ಗೆ ಆಲಿಸಿದಾಗಷ್ಟೇ ನಮ್ಗೆ ಸಂತೋಷ ಸಿಗುತ್ತೆ ಅಲ್ವಾ. ಸೊ ಈ ತರ ನಾವು ಶ್ರೀಕೃಷ್ಣನನ್ನ ನಾವು ಅಂದ್ರೆ ನಮ್ಮ ಕಾಯ ವಾಚ ಮನಸ್ಸ ಆತರ ನಾವು ನಮಸ್ಕಾರ ಮಾಡಿದ್ರೆ ನಮ್ಗೆ ಸ್ವಲ್ಪ ಜ್ಞಾನ ಇದ್ರೂನು ಸಾಕು. ನಾವು ಆ ಪ್ರಾಮಾಣಿಕತೆ ಅಂತ ಇದ್ರೆ ಆ ಒಂದು ನಮ್ಗೆ ಆ ಮೊದಲ ಮೆಟ್ಟಿಲು ಏನು, ನಮ್ಗೆ ಭಗವಂತನ ಪ್ರೇಮವನ್ನ ಪಡಿಲಿಕ್ಕೆ ಶ್ರದ್ಧಾ. ಆ ಶ್ರದ್ಧಾ ಇದ್ರೆ ಸಾಕು, ನಾವು ಭಗವಂತನನ್ನ ನಾವು ಜಯಿಸ್ಬಹುದು. ಮತ್ತೆ ನಾವು ಭಗವಂತನ ಸನ್ನಿಧಿಯಲ್ಲಿ ನಾವು ಅನವರತ ನಾವು ಇರಬಹುದು, ಅಂದ್ರೆ ನಾವು ಭಗವದ್ಧಾಮಕ್ಕೆ ನಾವು ಹಿಂತಿರುಗಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಅರ್ಥ ಆಯ್ತಲ್ಲ ಈ ಶ್ಲೋಕ. ಹರೇ ಕೃಷ್ಣ. ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ. ಸೊ ನಮ್ಗೆ ಇಲ್ಲಿ ಏನ್ ಗೊತ್ತಾಯ್ತು ನಮ್ಗೆ ಈ ಶ್ಲೋಕದಿಂದ? ನಾವು ಇವಾಗ ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ನಮ್ಮ ಗುರುಗಳು ಅದನ್ನ ಮಾಡ್ತಾ ಇದೀವಿ. ನಾವ್ ಹೇಗೆ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಯ್ತು ಈಗ. ಕಾಯ ವಾಚ ಮನಸ್ಸ. ಹರಿ ಬೋಲ್ ಮಾತಾಜಿ ಅಲ್ವಾ. ಮಾಡ್ತಾ ಇದೀವಿ ನಾವು, ಸುಮ್ನೆ ಕಾಟಾಚಾರಕ್ಕೆ ಮಾಡೋ ಹಾಗಿಲ್ಲ ಅಲ್ವಾ. ಕಾಯ ವಾಚ ಮನಸ್ಸ ಮೂರನ್ನು ಅದರಲ್ಲಿ ತೊಡಗಿಸ್ಕೊಂಡು ನಾವು ಭಗವಂತನಿಗೆ ಸೇವೆ ಮಾಡಿದ್ರೆ ನಾವು ಖಂಡಿತ ನಮ್ಗೆ ಅಲ್ಪ ಜ್ಞಾನ ಇದ್ರೂನು ನಾವು ಭಗವಂತನ ಧಾಮಕ್ಕೆ ಹೋಗ್ಬೋದು, ಭಗವಂತನನ್ನ ನಾವು ಜಯಿಸ್ಬೋದು, ನಾವು ಅನವರತ ಅವನ ಜೊತೆನೆ ನಾವು ಇರ್ಬಹುದು, ಅವನ ಮನಸ್ಸು ದೇಹ ಮಾತನ್ನ ನಾವು ಗೆಲ್ಲಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಶ್ಲೋಕ 4. ಹರೇ ಕೃಷ್ಣ. ಶ್ರೇಯಸ್ರುತಿಂ ಭಕ್ತಿ ಮುದಸ್ಯತೆ ವಿಭೋ ಕ್ಲಿಶ್ಯಂತಿ ಯೇ ಕೇವಲ ಬೋಧ ಲಬ್ಧಯೇ ತೇಷಾಮಸೌ ಕ್ಲೇಶ ಲಯೇವ ಶಿಷ್ಯತೆ ನಾನ್ಯದ್ಯಥಾ ಸ್ಥೂಲತುಷಾವಘಾತಿ ನಾಂ. ಶ್ರೇಯಸ್ರುತಿಂ ಭಕ್ತಿ ಮುದಸ್ಯತೆ ವಿಭೋ ಕ್ಲಿಶ್ಯಂತಿ ಯೇ ಕೇವಲ ಬೋಧ ಲಬ್ಧಯೇ ತೇಷಾಮಸೌ ಕ್ಲೇಶ ಲಯೇವ ಶಿಷ್ಯತೆ ನಾನ್ಯದ್ಯಥಾ ಸ್ಥೂಲತುಷಾವಘಾತಿ ನಾಂ. ಶ್ರೇಯಶ್ರುತಿಂ ಭಕ್ತಿ ಮುದಸ್ಯತೆ ವಿಭೋ ಕ್ಲಿಶ್ಯಂತಿ ಯೇ ಕೇವಲ ಬೋಧ ಲಬ್ಧಯೇ ತೇಷಾಮಸೌ ಕ್ಲೇಶ ಲಯೇವ ಶಿಷ್ಯತೆ ನಾನ್ಯದ್ಯಥಾ ಸ್ಥೂಲತುಷಾವಘಾತಿ ನಾಂ. ಹರೇ ಕೃಷ್ಣ. ಯಾರಾದ್ರೂ ಓದಿ, ಒಬ್ರು ಡಿವೋಟಿ. ಹರೇ ಕೃಷ್ಣ. ಯಾರು ಓದಿಲ್ವ ಅವ್ರು ಓದಿ. ಓದಿ ಮಾತಾಡಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಭಕ್ತಿ ಮುದಸ್ಯತೆ ವಿಭೋ ಕ್ಲಿಶ್ಯಂತಿ ಯೇ ಕೇವಲ ಬೋಧ ಲಬ್ಧಯೇ ತೇಷಾಮಸೌ ಕ್ಲೇಶಲ ಏವ ಶಿಷ್ಯತೆ ನಾನ್ಯದ್ಯಥಾ ಸ್ಥೂಲತುಷಾವಘಾತಿ ನಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ವರ್ಡ್ ಟು ವರ್ಡ್ ಮೀನಿಂಗ್ ಓದಿ ಒಬ್ರು ಯಾರಾದ್ರೂ. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ. ಲಕ್ಷ್ಮೀ ಮಾತಾಜಿ. ಶ್ರೇಯ ಉತ್ತಮ ಲಾಭದ, ಶ್ರುತಿಂ ದಾರಿಯಾದ, ಭಕ್ತಿ ಸೇವೆಯನ್ನು ಉದಸ್ಯ ತ್ಯಜಿಸಿ, ತೇ ಅವರು, ವಿಭೋ ಏ ಸರ್ವಶಕ್ತ ಪ್ರಭುವೆ, ಕ್ಲಿಶ್ಯಂತೆ ಹೋರಾಡುತ್ತಾರೋ, ಏ ಯಾರು, ಕೇವಲ ಬೋಧ ತಿಳಿವಳಿಕೆಯ, ಲಬ್ಧಯೇ ಹೊಂದುವಿಕೆಗಾಗಿ, ತೇಷಾಂ ಅಂತಹವರಿಗೆ, ಅಸೌ ಈ ಕ್ಲೇಶಲಹ ಪೇಚಾಟವು, ಏವ ಸುಮ್ಮನೆ, ಶಿಷ್ಯತೆ ಉಳಿಯುತ್ತದೆ, ನಾ ಇಲ್ಲ, ಅನ್ಯತ್ ಬೇರಾವುದು, ಯಥಾ ಹೇಗೋ ಹಾಗೆ, ಸ್ಥೂಲತುಷ ಖಾಲಿ ಹೊಟ್ಟನ್ನು, ಅವಘಾತಿನಾಂ ಕುಟ್ಟುವವರಿಗೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಅನುವಾದ ಓದಿ ಮಾತಾಜಿ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರಿಯ ಪ್ರಭು, ಆತ್ಮ ಸಾಕ್ಷಾತ್ಕಾರಕ್ಕೆ ನಿನ್ನ ಭಕ್ತಿ ಸೇವೆಯು ಅತ್ಯುತ್ತಮ ಮಾರ್ಗ. ಯಾರಾದರಾಗಲಿ ಆ ಮಾರ್ಗವನ್ನು ಬಿಟ್ಟು ಊಹಾತ್ಮಕ ಚಿಂತನೆಯ ಮಾರ್ಗವನ್ನು ಬಳಸಿಕೊಳ್ಳತೊಡಗಿದರೆ ಆತ ಸುಮ್ಮನೆ ಕ್ಲೇಶದಾಯಕ ಹಾದಿಯನ್ನು ಹಿಡಿದಂತಾಗುತ್ತದೆ. ಅಲ್ಲದೆ ಆತ ತನ್ನ ಇಚ್ಛಿತ ಫಲವನ್ನು ಸಾಧಿಸುವುದಿಲ್ಲ. ಗೋಧಿಯ ತೌಡನ್ನು ಕುಟ್ಟುವವನು ಹೇಗೆ ಕಾಳುಗಳನ್ನು ಪಡೆಯುವುದಿಲ್ಲವೋ ಹಾಗೆಯೇ ಕೇವಲ ಊಹಾತ್ಮಕ ಚಿಂತನೆ ಮಾಡುವಂತಹವನು ಆತ್ಮ ಸಾಕ್ಷಾತ್ಕಾರ ಸಾಧಿಸಲಾರನು. ಆತ ಕ್ಲೇಶವನ್ನು ಮಾತ್ರ ಹೊಂದಿದಂತಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಇದು ಭಾವಾರ್ಥ ಓದಿ. ಯಾರೋದಿಲ್ವೋ ಅವ್ರು ಓದಿ. ಪರಮ ಪುರುಷನ ಪ್ರೇಮ ಸೇವೆಯ ಪ್ರತಿಯೊಬ್ಬ ಜೀವಿಯ ಸಹಜ ಹಾಗೂ ನಿತ್ಯ ಕಾರ್ಯವಾಗಿರುತ್ತದೆ. ಒಬ್ಬ ವ್ಯಕ್ತಿಯು ಸ್ವಸ್ವರೂಪ ಸ್ಥಿತಿಯ ಕಾರ್ಯವನ್ನು ತ್ಯಜಿಸಿ ಅದರ ಬದಲು ನಿರಾಕಾರ ಊಹಾತ್ಮಕ ಜ್ಞಾನದ ಮೂಲಕ ಜ್ಞಾನೋದಯವನ್ನೆನಿಸಿಕೊಳ್ಳುವಂತದನ್ನು ಪಡೆಯಲು ಶ್ರಮಿಸಿದರೆ ಅದರ ಪರಿಣಾಮವು ಕೃತಕ ಪ್ರಕ್ರಿಯೆಗಳಿಂದ ಪಡೆಯುವ ಕ್ಲೇಶ ಮತ್ತು ಯಾತನೆ ಮಾತ್ರವಾಗಿರುತ್ತದೆ. ಕಾಳು ಆಗಲೇ ತೆಗೆದಿರುವುದನ್ನು ತಿಳಿಯದೆ
ಮೂರ್ಖನು ಹೊಟ್ಟನ್ನು ಕುಟ್ಟುತ್ತಾನೆ. ಅದೇ ರೀತಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗದೆ ಮತ್ತೆ ಮತ್ತೆ ಜ್ಞಾನಾರ್ಜನೆಯಲ್ಲಿ ಮನಸ್ಸು ತೊಡಗಿಸುವವನು ಮೂರ್ಖನಾಗುತ್ತಾನೆ. ಏಕೆಂದರೆ ಬೇಸಾಯದ ಇಡೀ ಪ್ರಯತ್ನದ ಫಲವೇ ಕಾಳನ್ನು ಪಡೆಯುವುದಾಗಿದ್ದು, ಅದೇ ಬೇಸಾಯದ ಸಾರವಾಗಿರುವಂತೆ ದೇವೋತ್ತಮ ಪರಮಪುರುಷನೇ ಜ್ಞಾನದ ಗುರಿ ಮತ್ತು ಸಾರವಾಗಿರುತ್ತಾನೆ. ವೇದ ಜ್ಞಾನ ಅಥವಾ ದೇವೋತ್ತಮ ಪುರುಷರಹಿತ ಭೌತಿಕ ವಿಜ್ಞಾನವೇ ಆಗಲಿ, ಅದು ಕಾಳಿಲ್ಲದ ಅಪ್ರಯೋಜಕ ಗೋಧಿಯ ಹೊಟ್ಟಿನಂತೆ. ಓದಿ ಮಗ, ಇದೊಂದು ಪ್ಯಾರ ಓದಿ. ಯೋಗಾಭ್ಯಾಸದಿಂದ ಮತ್ತು ನಿರಾಕಾರ ಜ್ಞಾನ ಸಾಧನೆಯಿಂದ ಒಬ್ಬ ವ್ಯಕ್ತಿ ಪ್ರತಿಷ್ಠೆ, ಸಂಪತ್ತು ಹಾಗೂ ಯೋಗ ಶಕ್ತಿ ಅಥವಾ ನಿರಾಕಾರ ಮೋಕ್ಷವನ್ನು ಕೂಡ ಪಡೆಯಬಹುದೆಂದು ನಾವು ವಾದ ಮಾಡಬಹುದು. ಆದರೆ ಈ ಸಂಪಾದನೆಗಳನ್ನು ಎನಿಸಿಕೊಂಡಂತವು ವಾಸ್ತವವಾಗಿ ನಿರರ್ಥಕವಾದಂತವು, ಏಕೆಂದರೆ ಅವು ಜೀವಿಗಳನ್ನು ಪರಮ ಪ್ರಭುವಿನ ಪ್ರೇಮ ಸೇವೆಯಲ್ಲಿ ನೆಲೆಗೊಳಿಸುವುದಿಲ್ಲ. ಆದ್ದರಿಂದ ಅಂತಹ ಫಲಿತಗಳು ಜೀವಿಯ ಅಗತ್ಯ ಸ್ವಭಾವಕ್ಕೆ ಅನವಶ್ಯಕವಾಗಿದ್ದು ನಶ್ವರವಾಗಿರುತ್ತವೆ. ನೃಸಿಂಹ ಪುರಾಣದಲ್ಲಿ ಹೇಳಿರುವಂತೆ ಪ್ರತ್ಯೇಷು ಪುಷ್ಪೇಶು ಫಲೇಶು ತೋಯೇಶು ಅಕೃತ ಲಭ್ಯೇಶು ವದೈವ ಸತ್ಸು ಭಕ್ತ್ಯಾ ಸುಲಭ್ಯೆ ಪುರುಷೇ ಪುರಾಣೆ ಮುಕ್ತೈ ಕಿಂ ಅರ್ಥಂ ಕ್ರಿಯತೆ ಪ್ರಯತ್ನಃ. ಸುಲಭವಾಗಿ ಲಭ್ಯವಿರುವಂತಹ ಪತ್ರ, ಪುಷ್ಪ, ಫಲ, ಜಲ ಇವೆಲ್ಲವನ್ನು ಭಗವಂತನಿಗೆ ಅರ್ಪಿಸುವುದರ ಮೂಲಕ ದೇವೋತ್ತಮ ಪರಮ ಪುರುಷನನ್ನು ಸುಲಭವಾಗಿ ಪಡೆಯಲು ಸಾಧ್ಯವಾಗಿರುವಾಗ ಯಾರಾದರಾಗಲಿ ಮೋಕ್ಷಕ್ಕಾಗಿ ಏಕೆ ಬೇರೆ ಸಾಹಸ ಮಾಡಬೇಕು? ಶ್ರೀಕೃಷ್ಣನ ಓದಿ ಮತ್ತೆ. ಶ್ರೀಕೃಷ್ಣ ಭಕ್ತಿ ಸೇವಾ ಪ್ರಕ್ರಿಯೆಯು ಬಹಳ ಸರಳವಾದುದಾದರೂ ಹಠಮಾರಿಗಳಾದ ಬದ್ಧಾತ್ಮರಿಗೆ ದೇವೋತ್ತಮ ಪರಮಪುರುಷನ ಎದುರಿನಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದು ಹಾಗೂ ದಿನದ 24 ಗಂಟೆಗಳು ಆತನ ಪ್ರೇಮ ಸೇವೆಯಲ್ಲಿ ತೊಡಗುವುದು ಬಹಳ ಕಠಿಣವಾದುದು. ದೇವರನ್ನು ನಿರಾಕರಿಸಿ ಸಂತೋಷಿಸುವ ಮನೋಭಾವದ ಹಠಮಾರಿ ಬದ್ಧಾತ್ಮರಿಗೆ ಪ್ರೇಮ ಸೇವಾ ಭಾವವು ಅಪ್ರಿಯವಾದುದು. ಅಂತಹ ಹಠಮಾರಿ ಸ್ವಭಾವದ ಬದ್ಧಾತ್ಮರು ದಾರ್ಶನಿಕ ಊಹಾಪೋಹ, ತಪಸ್ಸು ಹಾಗೂ ಯೋಗದಂತಹ ಅಹಂಕಾರದ ಪ್ರಯತ್ನಗಳ ಮೂಲಕ ಭಗವಂತನಿಗೆ ಶರಣಾಗುವುದನ್ನು ತಪ್ಪಿಸಲು ಯತ್ನಿಸಿದರೆ ಅಂತಹವರು ಭಗವಂತನ ಶಕ್ತಿಶಾಲಿ ನಿಯಮಗಳಿಂದ ಮತ್ತೆ ಭೌತಿಕ ಜಗತ್ತೆಂದು ಕರೆಯಲಾಗುವ ಕ್ಷುಲ್ಲಕಗಳ ಭವಸಾಗರದಲ್ಲಿ ಬಲವಂತವಾಗಿ ಮುಳುಗಬೇಕಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇವಾಗ ನೋಡಿ, ಒಬ್ಬ ತಂದೆ ತಾಯಿಗೆ ಇವಾಗ ಇಬ್ರು ಮಕ್ಳು ಇರ್ತಾರೆ ಅನ್ಕೊಳ್ಳಿ. ಒಬ್ಬ ಮಗ ಅವನು ಫಾರಿನ್ ಅಲ್ಲಿ ಇರ್ತಾನೆ, ಅಪ್ಪ ಅಮ್ಮಂಗೆ ಎಷ್ಟು ಬೇಕೋ ಅಷ್ಟು ಹಣ ಏನೆಲ್ಲ ಬೇಕೋ ಅದೆಲ್ಲ ಕಳಿಸ್ತಾ ಇರ್ತಾನೆ. ಸೊ ಇನ್ನೊಬ್ಬ ಮಗ ಅವನ ಹತ್ರ ಅಷ್ಟು ಹಣ ಇಲ್ಲ, ಆದ್ರೆ ಅಪ್ಪ ಅಮ್ಮನ ಅವನು ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾನೆ. ನಿಮ್ಗೆ ಏನಾದ್ರು ಬೇಕಾ, ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ವಿಚಾರಿಸ್ತಾ ಇರ್ತಾನೆ. ಇವಾಗ ತಂದೆ ತಾಯಿಗಳಿಗೆ ಯಾವ್ದು ತುಂಬಾ ಸಂತೋಷ ಕೊಡುತ್ತೆ? ತುಂಬಾ ಸಂತೋಷ ಕೊಡೋದು ಯಾವ್ದು? ದುಡ್ಡು ಕೊಡೋಣ ಅಂದ್ರೆ ತುಂಬಾ ಖುಷಿ ಆಗುತ್ತಾ ಮಾತಾಜಿ? ಇಲ್ಲ ತಂದೆ ತಾಯಿಗೆ ಪ್ರೀತಿಯಿಂದ ಮಾತಾಡ್ತಾ ಇರೋದು. ಪ್ರೀತಿಯಿಂದ ಮಾತಾಡ್ತೀರಾ, ಕ್ಷೇಮ ಸಮಾಚಾರ ಅಲ್ವಾ? ಟೈಮ್ಗೆ ಊಟ ಮಾಡಿದ್ರ, ತಿಂಡಿ ತಿಂದ್ರ ಅಲ್ವಾ, ಮಾತ್ರೆ ತಗೊಂಡ್ರ, ಅಥವಾ ಹೇಗಿದೆ ನಿಮ್ದು ಆರೋಗ್ಯ, ಏನಾದ್ರು ಬೇಕಾ ನನ್ನಿಂದ ಅಂತ ಕೇಳೋನು ಇಷ್ಟ ಆಗ್ತಾನ? ಅಥವಾ ದುಡ್ಡು ಚೆನ್ನಾಗಿ ಕಳಿಸ್ತಿದ್ರೆ ನಾವು ಬೇರೆಯವ್ರು ಯಾರೋ ಮೂರನೇವ್ರು ಇಟ್ಕೊಂಡು ನಾವು ಕೆಲಸ ಮಾಡಿಸ್ಕೋತೀವಿ, ಒಬ್ಬ ಆಳ್ನ ಇಟ್ಕೊಂಡು ಅಂತ ಅಲ್ವಾ? ಹಾ, ಸೊ ಅದು ಅಲ್ಲಿ ಏನಾದ್ರು ತುಂಬಾ ಏನಾದ್ರು ಕಷ್ಟ ಪಡ್ತಾ ಇದ್ದಾನ ಆ ಮಗು, ಇಷ್ಟನ್ ಮಾಡ್ಲಿಕ್ಕೆ ಏನಾದ್ರು ತುಂಬಾ ಕಷ್ಟ ಪಡ್ತಿದ್ದಾನ, ಕಷ್ಟಪಟ್ಟು ಹೋಗಿ ಏನೋ ಚೆನ್ನಾಗಿ ದುಡ್ಕೊಂಡ್ ಬಂದು ತಂದು ಮನೆಗೆ ಏನಾದ್ರು ಹಾಕ್ತಿದ್ದಾನ ಅವನು? ಇಲ್ಲ ಮಾತಾಜಿ, ಏನ್ ಮಾಡ್ತಿಲ್ಲ ಅಲ್ವಾ? ಅವನಿಗೆ ಭಾವನೆ ಅಲ್ವಾ, ತಂದೆ ತಾಯಿಗಳ ಮೇಲೆ ಅವನಿಗೆ ಪ್ರೀತಿ ಇದೆ ಅಲ್ವಾ, ಪ್ರೀತಿಯಿಂದ ಒಂದು ಮಾತು ಹೇಳ್ತಾ ಇದ್ದಾನೆ ಅಲ್ವಾ. ಇವಾಗ ಯಾರೋ ಒಬ್ರು ಕೆಲಸವ್ರು ಬಂದು ಕೇಳೋದಕ್ಕೂನು ತಮ್ಮ ಅಂದ್ರೆ ಹೊಟ್ಟೆಲ್ ಹುಟ್ಟಿರೋ ಮಗು ಕೇಳಿದ್ರು ವ್ಯತ್ಯಾಸ ಇರಲ್ವಾ ಮಾತಾಜಿ? ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಸೊ ಅದೇ ತರನೇ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ. ಸೊ ಇವಾಗ ನೀವು ಆ ಜ್ಞಾನ, ಊಹಾಪೋಹ, ಕಲ್ಪನೆ ಅದೆಲ್ಲ ಮಾಡ್ಕೊಂಡು ಸೊ ನೀವು ಆ ಭಗವಂತನ ಆ ಒಂದು ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಂಡಲೆ ಅಥವಾ ಅವನಿಗೆ ಶರಣಾಗ್ದಲೆ ನೀವೇನೇ ಮಾಡಿದ್ರು ಸಹ ಯಾವ ತರ ಅಂತ ಇಲ್ಲಿ ಹೋಲಿಕೆ ಕೊಡ್ತಾ ಇದ್ದಾರೆ.
ಆ ಅಕ್ಕಿ ಕಾಳು ಇಲ್ದಲಿರುವಂತಹ ಭತ್ತವನ್ನ ಕುಟ್ಟದ ಹಾಗೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಭತ್ತವನ್ನ ಕುಟ್ಲಿಕ್ಕೆ ಶ್ರಮ ವಹಿಸ್ಬೇಕೋ ಬೇಡ್ವಾ? ಶ್ರಮ ವಹಿಸ್ಬೇಕು ಮಾತಾಜಿ. ಬಟ್ ಆ ಶ್ರಮದಿಂದ ಏನಾದ್ರೂ ಫಲ ಸಿಗುತ್ತಾ? ನಾವ್ ಏನೇ ಒಂದು ಶ್ರಮ ಪಟ್ರು ಅಲ್ಲಿ ಒಂದು ಫಲ ಸಿಗ್ಬೇಕು. ಇವಾಗ ಭತ್ತವನ್ನ ನಾವ್ ಯಾಕೆ ಕುಟ್ತೀವಿ? ಅದರಿಂದ ಅದ್ರೊಳಗಡೆ ಇರುವಂತಹ ಅಕ್ಕಿ ಕಾಳು ನಮ್ಗೆ ಸಿಕ್ಬೇಕು ಅಂತ ನಾವು ಶ್ರಮದಿಂದ ಕುಟ್ತೀವಿ. ಅದ್ರಲ್ಲಿ ಅಕ್ಕಿ ಕಾಳೇ ಇಲ್ಲ, ನಾವು ಸುಮ್ನೆ ಹೊಟ್ಟನ್ನ ಕುಟ್ತಾ ಇದೀವಿ ಅಲ್ವಾ? ಅದೆಷ್ಟು ಶ್ರಮದಾಯಕವಾದಂತಹ ಕೆಲಸ ಅಲ್ವಾ? ಎಷ್ಟೇ ಕುಟ್ಟಿದ್ರು ಸಹ ಅಕ್ಕಿ ಬರುತ್ತಾ? ಸಿಪ್ಪೆ ಇಲ್ಲ, ಅಷ್ಟೇ ಇದೆ. ಯಾಕಂದ್ರೆ ಅಲ್ಲಿಂದ ಅಲ್ಲಿ ಬರೀ ಚಿಪ್ಪೆನೇ ಇದೆ. ನೀವ್ ಏನೇ ಎಷ್ಟೇ ಕುಟ್ಟಿದ್ರು ಸಹ ನಿಮ್ಗೆ ಅಲ್ಲಿಂದ ಅಕ್ಕಿಯನ್ನ ನೀವು ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದೇ ತರ ನೀವು ಭಗವಂತನಿಗೆ ಶರಣಾಗ್ದಲೆ ನೀವು ಏನಾದ್ರೂ ನಿಮ್ಮ ಊಹಾಪೋಹ ಕಲ್ಪನೆಯಿಂದ ನೀವು ಏನನ್ನೇ ಮಾಡಿದ್ರು ಸಹ ನಾವು ಭಗವಂತನ ಕೃಪೆಗೆ ಪಾತ್ರರಾಗ್ಲಿಕ್ಕೆ ಆಗೋದಿಲ್ಲ, ಭಗವದ್ಧಾಮಕ್ಕೆ ಹಿಂತಿರುಗ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಲ್ವಾ? ನೋಡಿ, ಇವಾಗ ಹಿರಣ್ಯಕಶಿಪು ಅಲ್ವಾ, ಅವನು ಎಷ್ಟು ಕಠಿಣ ತಪಸ್ ಮಾಡ್ದ ಅಲ್ವಾ? ಅವನು ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಆಯ್ತಾ? ಇಲ್ಲ. ಅವನು ಭಗವಂತನ ಸರ್ವೋಚ್ಚ ಸ್ಥಾನವನ್ನ ಒಪ್ಕೋತಾನೆ ಇಲ್ಲ ಅವನು ಅಲ್ವಾ? ಹರಿ ದೇವರೆಲ್ಲ ನಾನ್ ದೇವ್ರು ಅಂತ ಅವನು ಯೋಚನೆ ಮಾಡ್ತಾನೆ ಅಲ್ವಾ? ಹಿರಣ್ಯ ಕಶುಪಾಯ ನಮಃ ಅಂತ ಹೇಳಿ ಹರಿ ಅಂತ ಯಾಕೆ ಹೇಳ್ತೀರಾ? ತನ್ನ ಮಗನನ್ನೂ ಬಿಡೋದಿಲ್ಲ ಅವನು. ಹರಿನಾಮ ಸ್ಮರಣೆ ಮಾಡ್ತಿರುವಂತಹ ತನ್ನ ಮಗನನ್ನೂ ಸಹ ಅವನು ಸಾಯಿಸ್ಲಿಕ್ಕೆ ಹೊರಟಿದ್ದಾನೆ. ತನ್ನ ಒಂದು ಕುಲಕ್ಕೆ ಕಳಂಕ ಇವನು ಅಂತ ಹೇಳ್ಬಿಟ್ಟು ಹೊರಟಿದ್ದಾನೆ ಅಲ್ವಾ? ಧ್ರುವ ಮಹಾರಾಜ ಏನಾದ್ರು ಆತರ ಕಠಿಣ ತಪಸ್ ಮಾಡಿದ್ರ? ಇವ್ರು 36,000 ವರ್ಷಗಳ ಕಾಲ ತಪಸ್ ಮಾಡಿದ್ರು. ಧ್ರುವ ಮಹಾರಾಜ ಎಷ್ಟು ದಿನಗಳ ಕಾಲ ತಪಸ್ ಮಾಡ್ತಾರೆ? 6 ತಿಂಗಳ, ಕೇವಲ 6 ತಿಂಗಳ ಕಾಲ ಅವನು ತಪಸ್ ಮಾಡ್ತಾನೆ. ಹೇಗೆ ತಪಸ್ಸನ್ನ ಮಾಡ್ತಾನೆ? ಅವನು ಊಹಾಪೋಹ ಕಲ್ಪನೆ ಮಾಡ್ಕೋತಾನ, ನಾನು ಹಿಂಗ್ ತಪಸ್ ಮಾಡ್ತಾನೆ ನನ್ಗೆ ಹೊಲಿತಾನೆ ಭಗವಂತ ಅಂತ. ಅವನು ಯಾರ ಒಂದು ಏನು ಬೋಧನೆಯನ್ನ ಅವನು ಪಾಲನೆ ಮಾಡ್ತಾನೆ ಧ್ರುವ ಮಹಾರಾಜ? ನಾರದ ಮುನಿಗಳ ಬೋಧನೆಯ ಪ್ರಕಾರ ಅವನು ಅವ್ರು ಹೇಗೆ ಹೇಳ್ಕೊಟ್ಟಿರ್ತಾರೋ ಹಾಗೆ ಅವನು ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಮಾಡಿದಕ್ಕೆ ಏನಾಯ್ತು ಅವನಿಗೆ? ಭಗವಂತನ ಸಾಕ್ಷಾತ್ಕಾರ ಆಯ್ತು, ಭಗವಂತ ಒಲೆದ ಅಲ್ವಾ? ಊಹಾಪೋಹ ಮಾಡಿದ್ರೆ ನಮ್ಗೆ ಭಗವಂತ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಆ ಒಂದು ಗುರು, ಸಾಧು, ಶಾಸ್ತ್ರ ಈ ಮೂರನ್ನ ನಾವು ಫಾಲೋ ಮಾಡ್ಬೇಕು ನಮ್ಮ ಜೀವನದಲ್ಲಿ ಅಲ್ವಾ? ನಾವು ಮೂರನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ನಮ್ಮ ಊಹಾಪೋಹದ ಪ್ರಕಾರ ನಾವು ಜೀವನವನ್ನ ಮಾಡಿದ್ರೆ ಸೊ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಈ ಮಾನವ ಜನ್ಮವನ್ನ ನಾವು ವ್ಯರ್ಥ ಮಾಡ್ಕೋತೀವಿ ಅಲ್ವಾ? ಇವಾಗ ಬೇರೆ ಏನು ಬೇಡಪ್ಪ, ಇವಾಗ ನಾವು ಭಗವದ್ಗೀತೆಯನ್ನ ನಮ್ಮ ಮನೇಲಿ ಭಗವದ್ಗೀತೆ ಪುಸ್ತಕ ಇತ್ತಾ? ನಾವು ಕ್ಲಾಸ್ಗೆ ಹೋಗ್ದಲೆ ನಾವು ಭಗವದ್ಗೀತೆ ಪುಸ್ತಕವನ್ನ ಓದ್ಲಿಕ್ಕೆ ಪ್ರಯತ್ನ ಪಟ್ವಾ? ಎಷ್ಟೊಂದ್ ಜನ ಬಾಹ್ಯಾಟು ಮಾಡ್ಬಿಟ್ಟಿದ್ವಿ ಅಲ್ವಾ? ಭಗವದ್ಗೀತೆ ಶ್ಲೋಕಗಳನ್ನ, ಕೆಲವು ಶ್ಲೋಕಗಳನ್ನ ಬಾಹ್ಯಾಟ್ ಮಾಡಿದ್ವಿ. ನಮ್ಗೆ ಏನಾದ್ರೂ ಅರ್ಥ ಗೊತ್ತಾಗಿತ್ತಾ? ಅದ್ರಲ್ಲಿ ಏನಾದ್ರೂ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ಏನೋ ಒಂದು ಹೇಳ್ತಿದಾರೆ ಅಂತ ನಮ್ಗೆ ಗೊತ್ತಾಯ್ತಾ? ಹೋಗ್ಲಿ, ಏನು ಗೊತ್ತಾಗಿಲ್ಲ ನಮ್ಗೆ ಅಲ್ವಾ? ನಮ್ಗೆ ನೋಡಿ, ಅದೇನೆ ಊಹಾಪೋಹ ಕಲ್ಪನೆ ಮಾಡಿದ್ರೆ ನಾವು ಭಗವದ್ಗೀತೆ ಓದಿದ್ರು ಸಹ ನಮ್ಗೆ ಏನು ಅರ್ಥ ಆಗೋದಿಲ್ಲ. ನಮ್ಗೆ ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಅದನ್ನ ಓದಿದ್ರೆ ಅಷ್ಟೇನೆ, ತಿಳ್ಕೊಂಡ್ರೆ ಅಷ್ಟೇ ನಮ್ಗೆ ಅರ್ಥ ಆಗತ್ತೆ. ಅದೇ ತರ ನಮ್ಮ ಜೀವನದಲ್ಲಿ ನಾವು ಅದನ್ನ ವಿಜ್ಞಾನ ಆ ಜ್ಞಾನವನ್ನ ವಿಜ್ಞಾನ ಅಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿದ್ರೆ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ. ಅದು ನಮ್ಗೆ ಏನ್ ಹೇಳ್ತಾರೆ ಈ ಭಗವದ್ಗೀತೆ, ಭಾಗವತ ಇದೆಲ್ಲನೂ ಸಹ ಭಗವತ್ ವಿಜ್ಞಾನ, ಇದು ಸೈನ್ಸ್, ಇದು ಇಟ್ ವರ್ಕ್ಸ್, ಇದು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಅಲ್ವಾ? ನಾವು ಹೇಗೆ ಟೂ ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ತಗೊಂಡು 2 ಆಟಮ್ಸ್ ಆಫ್ ಹೈಡ್ರೋಜನ್ ತಗೊಂಡು 1 ಆಟಮ್ ಆಫ್ ಆಕ್ಸಿಜನ್ ತಗೊಂಡ್ರೆ ಹೇಗೆ ನಮ್ಗೆ ವಾಟರ್ ಮಾಲಿಕ್ಯೂಲ್ ಬರುತ್ತೋ ಅದೇ ತರನೇ ಇದು ಸೈನ್ಸ್. ನಾನು ಶ್ರವಣ, ಕೀರ್ತನ, ಸ್ಮರಣ ಈ 9 ನವವಿಧ ಭಕ್ತಿಯಲ್ಲಿ ಒಂದನ್ನಾದ್ರೂ ಮಾಡಿ, 9 ಮಾಡಿ, ಅಥವಾ 2 ಮಾಡಿ, 3 ಮಾಡಿ, ನಿಮ್ಗೆ ಇಷ್ಟ ಯಾವ್ದಾಗುತ್ತೋ ಅಷ್ಟನ್ನ ಮಾಡಿ. ಅಷ್ಟನ್ನ ಮಾಡಿದ್ರೆ ಏನಾಗುತ್ತೆ? ನೀವು ಭಗವಂತನ ಲೋಕಕ್ಕೆ ಹೋಗ್ತೀರಾ ಅಂತ ಹೇಳಿದ್ದಾರೆ. ಅದು ಸತ್ಯ, ಅದು ಸೈನ್ಸ್, ಅದು ವಿಜ್ಞಾನ ಕೆಲಸ ಮಾಡುತ್ತೆ. ನಾವಿಲ್ಲಿ ಏನೋ ಸಮಯ ವ್ಯರ್ಥ ಮಾಡ್ತಾ ಇಲ್ಲ. ಅದಕ್ಕೆ ನಮ್ಗೆ ಮಹಾಜನರಿದ್ದಾರೆ, ಅವರೆಲ್ಲಾನು ಇದನ್ನ ಆಚರಣೆ ಮಾಡೇನೆ ಅವರು ಭಗವಂತನ ಧಾಮಕ್ಕೆ ಹೋಗಿದ್ದಾರೆ. ಅದಕ್ಕೆ ನಮ್ಗೆ ಎಕ್ಸಾಂಪಲ್ ಅನ್ನ ನಾವು ಕೊಡ್ತೀವಿ. ನಮ್ಗೆ ಮೊದಲನೇ ಲೆವೆಲ್ ಅನ್ನ ನಾವು ಕಲ್ತ್ಕೊಂಡ್ಬಿಡ್ತೀವಿ ಅಲ್ವಾ? ಶ್ರವಣ ಮಾಡಿ ಯಾರು ಭಗವಂತನ ಲೋಕಕ್ಕೆ ಹೋದ್ರು? ಬರೀ ಕೇವಲ ಶ್ರವಣ ಮಾಡಿ 7 ದಿನಗಳ ಕಾಲ ಶ್ರವಣ ಮಾಡಿ. ಪರೀಕ್ಷಿತ ಮಹಾರಾಜ ಅಲ್ವಾ? ಮತ್ತೆ ಶ್ರವಣ ಕೀರ್ತನ ಮಾಡಿ ಯಾರು ಭಗವಂತನ ಲೋಕಕ್ಕೆ ಹೋದ್ರು? ಶುಕ ಮುನಿಗಳು ಅಲ್ವಾ? ಸ್ಮರಣೆ ಮಾಡ್ಕೊಂಡು ಯಾರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ? ಯಾರು ಮಾಡ್ತಾರೆ? ಪ್ರಹ್ಲಾದ ಮಹಾರಾಜ. ಮತ್ತೆ ಅರ್ಚನೆ ಮಾಡಿ ಯಾರು ಭಗವಂತನ ಪ್ರೀತಿಗೆ ಪಾತ್ರ ಆದ್ರು? ಋತು ಮಹಾರಾಜ ಅಲ್ವಾ? ವಂದನೆ ಮಾಡಿ ಯಾರು ಭಗವಂತನನ್ನ ಪಡ್ಕೊಂಡ್ರು? ಅಕ್ರೂರ. ಪಾದ ಸೇವನೆ ಮಾಡಿ ಲಕ್ಷ್ಮೀದೇವಿ ಅಲ್ವಾ? ಮತ್ತೆ ದಾಸ್ಯ ಭಾವದಲ್ಲಿ ಯಾರು ಭಗವಂತನ ಪಡ್ಕೊಂಡ್ರು? ಹನುಮಂತ ಅಲ್ವಾ? ಶ್ರೀಧಾಮ, ಸುಧಾಮ ಅವರೆಲ್ಲರನ್ನೂ ಸಹ ಸ್ನೇಹ ಭಾವದಲ್ಲಿ, ಮತ್ತೆ ಅರ್ಜುನ ಅವರೆಲ್ಲರನ್ನೂ ಸಹ ಸಖ್ಯ ಭಾವದಲ್ಲಿ ಭಗವಂತನನ್ನ ಪಡ್ಕೊಂಡ್ರು. ಅದಾದ್ಮೇಲೆ ಕೊನೆಯದು ಆತ್ಮ ನಿವೇದನ ಅಲ್ವಾ? ತನ್ನನ್ನೇ ಅರ್ಪಣೆ ಮಾಡ್ಕೊಂಡು ಭಗವಂತನ ಅನುಗ್ರಹಕ್ಕೆ ಯಾರು ಪಾತ್ರರಾಗ್ತಾರೆ?
ಬಲಿ ಚಕ್ರವರ್ತಿ ಅಲ್ವಾ. ಆ ಅಂಬರೀಷ ಮಹಾರಾಜ 9 ಮಾಡಿ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಲ್ವಾ. ಎಷ್ಟು ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂದ್ರೆ ಸುದರ್ಶನ ಚಕ್ರವನ್ನೇ ಭಗವಂತ ಅವ್ರಿಗೋಸ್ಕರ ಅವರ ರಕ್ಷಣೆಗೋಸ್ಕರ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಅಂದ್ರೆ ಏನರ್ಥ, ಇವಾಗ ನಾವು ಊಹಾಪೋಹ ಮಾಡ್ಕೊಂಡ್ರೆ ನಾವು ಭಗವಂತನನ್ನ ಪಡಿಲಿಕ್ಕೆ ಆಗೋದಿಲ್ಲ. ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಇದೆ, ನಾವು ಭಗವದ್ಗೀತೆನ ನಾವು ಇಷ್ಟು ವರ್ಷ ಓದಿದ್ವಿ ಅಲ್ವಾ. 1 ಶ್ಲೋಕ 2 ಶ್ಲೋಕ ಅಥವಾ ಅಲ್ಲಿರೋ ಅನುವಾದನೂ ಓದ್ಲಿಕ್ಕೆ ನಾವು ಟ್ರೈ ಮಾಡಿರ್ಬೋದು, ಪ್ರಯತ್ನ ಪಟ್ಟಿರ್ಬೋದು. ಆದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ನಾನು ಎಷ್ಟು ರ್ಯಾಂಕ್ ಹೋಲ್ಡರ್ ಆದ್ರೂ ನನ್ಗೆ ಅರ್ಥ ಆಗಿಲ್ಲ ಅಲ್ವಾ. ಅಲ್ಲಿ ನಾವು ಯಾವಾಗ ಗುರು ಮುಖೇನ ನಾವು ಈ ಜ್ಞಾನವನ್ನ ಪಡ್ಕೊಂಡು ಅಯ್ಯೋ ಇಷ್ಟಿತ್ತ ಭಗವದ್ಗೀತೆಯಲ್ಲಿ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದಿತ್ತ, ಇದೇ ನಮ್ಮ ಜೀವನ ಶೈಲಿ ಆಗೋ ತರದ ಇಲ್ಲಿ ಇದ್ದಿದ್ದು ವಿಚಾರ ಅಂತ ನಮ್ಗೆ ಗೊತ್ತಾಯ್ತು ಅಲ್ವಾ. ನಮಗೆ ಇಷ್ಟ ದಿವಸ ಓದಿದ್ರೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಏನ್ ಅಳವಡಿಸ್ಕೋಬೇಕು ಇಲ್ಲಿ ಭಗವದ್ಗೀತೆಯಲ್ಲಿ ಕೊಟ್ಟಿರೋದನ್ನ ಅಂತ ಅಲ್ವಾ. ಇವಾಗ ನಮ್ಮ ಮಗುನೇ ಆಗ್ಲಿ, ನಾನು ಎಲ್ಲ ಪುಸ್ತಕ ತಂದ್ಕೊಟ್ಬಿಡ್ತೀನಿ, ಮೆಡಿಕಲ್ ಪುಸ್ತಕ ಎಲ್ಲ ತಂದ್ಕೊಟ್ಬಿಡ್ತೀನಿ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತು. ಇವಾಗ ನನ್ ಮಗುಗೆ ಎಲ್ಲಾ ಮೆಡಿಕಲ್ ಪುಸ್ತಕ ತಂದ್ಕೊಟ್ಬಿಡ್ತೀನಿ, ಮನೆಯಲ್ಲೇ ಕುತ್ಕೊಂಡು ಓದು ಪುಟ್ಟ ನೀನು ಅಂತ ಹೇಳ್ತೀನಿ ಅಲ್ವಾ. ಇವಾಗ ನನ್ ಮಗಳಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಸಿಗುತ್ತಾ? ಇಲ್ಲ ಮಾತಾಜಿ. ಇಲ್ಲ. ಅದೇ ತರನೇ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಅದಕ್ಕೆ ನೀವು ಊಹಾಪೋಹ ಕಲ್ಪನೆ ಮಾಡ್ಕೋಬೇಡಿ. ಕಲ್ಪನೆ ಮಾಡ್ಕೊಂಡು ನಿಮ್ಮ ಜೀವನವನ್ನ ವ್ಯರ್ಥ ಮಾಡ್ಕೋಬೇಡಿ. ಇರೋದೇ 100 ವರ್ಷ ನಮ್ಗೆ ಆಯಸ್ಸು. ಅದ್ರಲ್ಲಿ ನಾವು ಎಷ್ಟು ವರ್ಷ ಬದುಕ್ತಿವೋ ಗೊತ್ತಿಲ್ಲ ಅಲ್ವಾ. ಅಷ್ಟು ಆ ಆಯಸ್ಸನ್ನ, ಈಗ ಎಷ್ಟ ಆಯಸ್ಸಿದೆಯೋ ನಮ್ಗೆ, ಅದನ್ನ ನಾವು ಗುರುಗಳು ಹೇಳಿರೋ ಆದಿಯಲ್ಲಿ, ಆ ಗುರು ಸಾಧು ಶಾಸ್ತ್ರ ಏನನ್ನ ಹೇಳಿದ್ಯೋ ಆ ಆದಿಯಲ್ಲಿ ನಾವು ನಡಿಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಒತ್ತಿ ಹೇಳ್ತಾ ಇದ್ರೆ. ನೀವು ಸುಮ್ನೆ ಅನಾವಶ್ಯಕವಾಗಿ ನೀವು ಕ್ಲೇಶದಾಯಕವಾದಂತಹ ಮಾರ್ಗವನ್ನ ನೀವು ಅಂದ್ರೆ ಅನುಸರಿಸಬೇಡಿ ಅಲ್ವಾ. ನಮ್ಗೆ ಭಗವದ್ಗೀತೆನೂ ನಮ್ಗೆ ಅದನ್ನೇ ಹೇಳಿದ್ರು ಕೃಷ್ಣ. ಅರ್ಜುನ ಕೇಳ್ತಾನೆ ಅಲ್ವಾ, ನಿನ್ನನ್ನ ಸಾಕಾರ ರೂಪದಲ್ಲಿ ಪೂಜೆ ಮಾಡ್ಬೇಕಾ ನಿರಾಕಾರ ರೂಪದಲ್ಲಿ ಪೂಜೆ ಮಾಡ್ಬೇಕಾ ಅಂದ್ರೆ ಕೃಷ್ಣ ಏನ್ ಹೇಳ್ತಾರೆ 12ನೇ ಅಧ್ಯಾಯದಲ್ಲಿ? ಹರೇ ಕೃಷ್ಣ ಏನ್ ಹೇಳ್ತಾರೆ? ಸಕಾರನ ನಿರಾಕಾರನ? ಸಕಾರ ಮಾತಾಜಿ. ಸಕಾರ ಇಲ್ಲ ಮಾತಾಜಿ, ಎರಡು ರೀತಿಯಲ್ಲಿ ಪೂಜೆ ಮಾಡೋರು ನನ್ನ ಬಳಿಗೆ ಬರ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ನಿರಾಕಾರದಲ್ಲಿ ಪೂಜೆ ಮಾಡೋರು ಅಲ್ಲಿ ಭಗವಂತನ ಬ್ರಹ್ಮ ಜ್ಯೋತಿಗೆ ಹೋಗ್ತಾರೆ, ಅದನ್ನು ಸಹ ಆಧ್ಯಾತ್ಮಿಕ ಲೋಕನೇ ಅಲ್ವಾ. ಭಗವಂತನ ಬಟ್ ಆದ್ರೆ ಅದು ಪರಿಪೂರ್ಣ ಅಲ್ಲ ಅಲ್ವಾ. ಅಲ್ಲಿ ಸೇವಾ ಭಾಗ್ಯ ಇಲ್ಲ. ಅವ್ರು ಮತ್ತೆ ಜಾರಿ ಕೆಳಗಡೆ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ. ಅದಕ್ಕೆ ಭಗವಂತ ಏನ್ ಹೇಳ್ತಾರೆ, ನಿರಾಕಾರದಲ್ಲಿ ಪೂಜೆ ಮಾಡಿದ್ರು ಸಾಕಾರ ರೂಪದಲ್ಲಿ ಪೂಜೆ ಮಾಡಿದ್ರು ನನ್ನ ಬಳಿಗೆ ಬರ್ತೀರಾ. ಆದ್ರೆ ಈ ನಿರಾಕಾರ ಪೂಜೆ ಇದೆಯಲ್ಲ ಅದು ಕ್ಲೇಶ, ಆ ಮಾರ್ಗ ಇದೆಯಲ್ಲ ಅದು ಕ್ಲೇಶಕರವಾದದ್ದು ಅಲ್ವಾ. ಕ್ಲೇಶೋಧಿಕತ್ರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಕ್ಲೇಶೋಧಿಕತ್ರಸ್ತ, ತುಂಬಾ ಕ್ಲೇಶದಾಯಕವಾಗಿದೆ ಅದು, ಕಷ್ಟಕರವಾದಂತಹ ಮಾರ್ಗ. ನಾವು ಊಹಾಪೋಹ ಮಾಡ್ಕೊಂಡು ಭಗವಂತನ ಒಂದು ರೂಪನೇ ನಮಗ್ ಗೊತ್ತಿಲ್ಲ, ಒಂದು ಬೆಳಕನ್ನೋ ಒಂದು ನಿರಾಕಾರವಾದದನ್ನ ನಾವು ಜ್ಞಾಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಸ್ಮರಣೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದ್ರ ನಮ್ಗೆ ಸುಂದರ ವಿಗ್ರಹ ಕೃಷ್ಣಂದು ನಮ್ಗೆ ಜ್ಞಾಪಕ ಬಂದ್ರೆ, ಅಥವಾ ಕೃಷ್ಣನ ವಿಗ್ರಹ ಇದ್ರೆ ನಾವು ಅದಕ್ಕೆಲ್ಲಾನು ನಾವು ಸೇವೆ ಮಾಡ್ಬೋದು, ಪೂಜೆ ಮಾಡ್ಬೋದು ಅಲ್ವಾ. ಅದಕ್ಕೆ ಇದು ಕ್ಲೇಶದಾಯಕವಾಗಿದೆ, ಆ ಮಾರ್ಗ ಕ್ಲೇಶದಾಯಕವಾಗಿದೆ. ಹೋಗ್ಲಿಕ್ಕೆ ಗುರಿನಾದ್ರೂ ಪರಿಪೂರ್ಣನ ಇಲ್ಲ, ನಾವು ಬರೀ ಬ್ರಹ್ಮ ಜೊತೆಗೆ ಅಷ್ಟೇ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಮಾರ್ಗನೂ ಸಹ ಕಷ್ಟಕರವಾದದ್ದು, ಮತ್ತೆ ಗುರಿನೂ ಸಹ ಅಪರಿಪೂರ್ಣವಾದದ್ದು ಅಂತ ಹೇಳ್ಬಿಟ್ಟು ಕೃಷ್ಣನೇ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೇನೆ ಸಾಕಾರ ರೂಪದಲ್ಲಿ ಪೂಜೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ ಅಲ್ವಾ. ಆ ಪೂಜೆನ ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ಬಿಟ್ಟು, ಸಾಕಾರ ರೂಪದ ಪೂಜೆ ಅದು ಅದನ್ನ ಮಾಡಿದ್ರೆ ನಿಮ್ಗೆ ಪರಿಪೂರ್ಣವಾಗಿರುತ್ತೆ ಮತ್ತೆ ಸುಲಭವಾದದ್ದು ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಅರ್ಥ ಮಾಡಿಸ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಊಹಾಪೋಹ ಕಲ್ಪನೆ ಮಾಡ್ಕೊಂಡಲೆ ನಾವು ಆ ಒಂದು ಅಕ್ಕಿ ಕಾಳಿಲ್ದಲಿರುವಂತಹ ಭತ್ತವನ್ನ ಕುಟ್ಟೋ ಬದಲು ನಾವು ಭಗವಂತನಿಗೆ ಶರಣಾಗಿ ಭಗವಂತನ ಆ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಂಡು ನಾವು ಭಕ್ತಿಲಿ ನಾವು ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಬ್ರಹ್ಮದೇವ ಹೇಳ್ತಾ ಇದ್ದಾರೆ ನೋಡಿ. ನನ್ನ ಪ್ರಿಯ ಪ್ರಭು, ಆತ್ಮ ಸಾಕ್ಷಾತ್ಕಾರಕ್ಕೆ ನಿನ್ನ ಭಕ್ತಿ ಸೇವೆಯು ಅತ್ಯುತ್ತಮ ಮಾರ್ಗ. ಭಕ್ತಿ ಮಾಡಿದ್ರೆ ಸಾಕು. ನವವಿಧ ಭಕ್ತಿಯಲ್ಲಿ ಹೇಳಿದ್ದಾರೆ, ನಿಮ್ಗೆ ಯಾವ್ದು ಬೇಕು ಬರೀ ಕೇಳಿಸ್ಕೊತೀರಾ ಕೇಳಿಸ್ಕೊಳ್ಳಿ, ಇಲ್ಲ ನನ್ಗೆ ಯಾವಾಗ್ಲೂ ಸಹ ನನಗೆ ಕೀರ್ತನೆ ಮಾಡೋದು ಇಷ್ಟ ಅಂದ್ರೆ ಕೀರ್ತನೆ ಮಾಡಿ, ಸ್ಮರಣೆ ಇಲ್ಲ ಜ್ಞಾಪಿಸ್ಕೊತಾ ಇರ್ತೀನಿ ಅಂದ್ರೆ ಜ್ಞಾಪಿಸ್ಕೊಳ್ಳಿ, ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದ್ ಮಾಡಿ. ಒಟ್ಟಿನಲ್ಲಿ ನವವಿಧ ಭಕ್ತಿಯಲ್ಲಿ ಅದನ್ನೇ ಅತ್ಯುತ್ತಮ ಮಾರ್ಗ. ಯಾರಾದರಾಗಲಿ ಆ ಮಾರ್ಗವನ್ನ ಬಿಟ್ಟು ಊಹಾತ್ಮಕ ಚಿಂತನೆಯ ಮಾರ್ಗವನ್ನು ಬಳಸಿಕೊಳ್ಳತೊಡಗಿದರೆ ಆತ ಸುಮ್ಮನೆ ಕ್ಲೇಶದಾಯಕ ಹಾದಿಯನ್ನ ಹಿಡಿದಂತಾಗುತ್ತದೆ. ಅಲ್ಲಿ 12ನೇ ಅಧ್ಯಾಯದಲ್ಲಿ ಏನನ್ನ ಹೇಳಿದ್ರು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ ಬಿಟ್ಟು ನೀವು ಬೇರೆ ಒಂದು, ನಾನ್ ತುಂಬಾ ಬುದ್ಧಿವಂತ, ನಾನು ಯಾವ್ದೋ ಬೇರೆ ಮಾರ್ಗದಲ್ಲಿ ನಾನು ಭಗವಂತನನ್ನ ಪಡಿತೀನಿ ಅಂತ ಹೊರಟ್ರೆ ಅದು ಕ್ಲೇಶದಾಯಕವಾದದ್ದು ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಆತ ತನ್ನ ಇಚ್ಛಿತ ಫಲವನ್ನ ಸಾಧಿಸುವುದಿಲ್ಲ. ಅಲ್ಲಿ ಗುರಿ ಪರಿಪೂರ್ಣ ಅಲ್ಲ, ನಾವು ಭಗವಂತನನ್ನ ನೋಡ್ಲಿಕ್ಕೂ ಆಗಲ್ಲ, ದರ್ಶನ ಮಾಡ್ಲಿಕ್ಕೂ ಆಗೋದಿಲ್ಲ ಅಲ್ವಾ. ಆ ಚಿತ್ಕಣವಾಗಿ ಅಲ್ಲಿ ಭಗವಂತನ ದೇಹದಿಂದ ಬರ್ತಾ ಇರುವಂತಹ ಆ ಒಂದು ಬೆಳಕಿನಲ್ಲಿ ನಾವಿರ್ತೀವಿ. ಅದಕ್ಕೆ ಅರ್ಥ ಮಾಡಿಸ್ತಿರೋದು, ಸಾಮ್ಯತೆ ಕೊಡ್ತಾ ಇರೋದು, ಗೋಧಿಯ ತೌಡನ್ನು ಕುಟ್ಟುವವನು ಹೇಗೆ ಕಾಳುಗಳನ್ನ ಪಡೆಯುವುದಿಲ್ಲವೋ ಹಾಗೆ ಕೇವಲ ಊಹಾತ್ಮಕ ಚಿಂತನೆ ಮಾಡುವಂತವನು ಆತ್ಮ ಸಾಕ್ಷಾತ್ಕಾರ ಸಾಧಿಸಲಾರನು. ಆತನು ಬರೇ ಕ್ಲೇಶವನ್ನು ಮಾತ್ರ ಹೊಂದಿದಂತಾಗುತ್ತದೆ ಅಲ್ವಾ. ಇವಾಗ ಏನ್ ಕುಟ್ತಾ ಇದ್ದಾನೆ, ಕಾಳೆ ಇಲ್ದಲಿರುವಂತಹ ಒಟ್ಟನ್ನ ಕುಟ್ತಾ ಇದ್ದಾನೆ. ಅದು ಕುಟ್ತಾ ಇದ್ದಾಗ ತುಂಬಾ ಕಷ್ಟ ಅದು ಅಲ್ವಾ, ಕಷ್ಟಕರವಾದದ್ದು. ಬರೀ ಅವನಿಗೆ ದುಃಖ ಅಷ್ಟೇ ಸಿಕ್ತು. ಅಲ್ಲಿ ಹೊಟ್ಟೆ ಇರೋದ್ರಿಂದ ಅವನಿಗೆ ಕಾಳೆ ಸಿಗ್ತಾ ಇಲ್ಲ. ಅವ್ನು ಎಷ್ಟೇ ಕಷ್ಟಪಟ್ರು ಅಲ್ಲಿ ಕಾಳೆ ಸಿಗೋದಿಲ್ಲ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ
ಅರ್ಥ ಮಾಡಿಸ್ತಿದ್ದಾರೆ. ಸೊ ಪ್ರಭುಪಾದರನ್ನು ಸಹ ಭಾವಾರ್ಥದಲ್ಲಿ ಅದನ್ನೇ ನಮ್ಗೆ ಇಲ್ಲಿ ಆ ವಿಷಯ ತಿಳಿಸಿರೋದು ಅಲ್ವಾ. ನಾವಿವಾಗ ಆ ಕಾಳನ್ನ ಪಡಿಲಿಲ್ಲ ಅಂತಂದ್ರೆ ನಾವು ಇಷ್ಟೆಲ್ಲ ಕಷ್ಟ ಪಡ್ತಿರೋದೇ ಆ ಕಾಳನ್ನ ಪಡಿಲಿಕ್ಕೆ. ಅದೇ ತರನೇ ನಾವ್ ಇವಾಗ ಇಷ್ಟೆಲ್ಲ ನಾವು ಭಕ್ತಿನ ಮಾಡ್ತಾ ಇರೋದೇ ಆ ದೇವೋತ್ತಮ ಪರಮ ಪುರುಷನ ಅನುಗ್ರಹಕ್ಕೆ ಪಾತ್ರರಾಗ್ಬೇಕು. ಆ ದೇವೋತ್ತಮ ಪರಮ ಪುರುಷನಿಗೆ ಸೇವೆಯನ್ನ ಮಾಡ್ಬೇಕು ಅಂದ್ರೆ ನಾವ್ ಇವಾಗ ಕಷ್ಟ ಪಡ್ತಾ ಇದೀವಿ. ಆದ್ರೆ ನಾವಲ್ಲಿ ಚಿತ್ಕಣವಾಗಿ ಅಲ್ಲಿ ಆ ಒಂದು ಬ್ರಹ್ಮ ಜೊತೆಲಿ ಉಳ್ಕೊಂಡ್ರೆ ಅಲ್ಲಿ ನಮ್ಗೆ ಸೇವೆನೇ ಇಲ್ಲ. ನಮ್ಮ ಶಾಶ್ವತ ಸ್ಥಾನ ಜೀವ್ಯರ ಸ್ವರೂಪ ಹೋಯ್ ಕೃಷ್ಣರ ನಿತ್ಯ ದಾಸ ಅಲ್ವಾ. ಅಲ್ಲಿ ಅಂದ್ರೆ ದಾಸತ್ವ ಮಾಡ್ಲಿಕ್ಕೆ ಅಲ್ಲಿ ಯಾರು ಇಲ್ಲ ನಮ್ಗೆ ಅಲ್ಲಿ ಅಂದಾಗ ಅದು ನಿರರ್ಥಕ ಆಯ್ತು. ನಮ್ಮ ಪ್ರಯತ್ನ ಎಲ್ಲ ಇಷ್ಟೆಲ್ಲ ನಾವು ಆ ನಿರಾಕಾರ ಮಾರ್ಗದಲ್ಲಿ ನಾವು ಜೀವನವನ್ನ ನಾವು ನಡೆಸಿದ್ರು ಸಹ ನಮ್ಮ ಫಲ ಏನಾಯ್ತು? ನಿರರ್ಥಕ. ಅಲ್ಲಿ ಸೇವಾ ಭಾಗ್ಯನೇ ಇಲ್ಲ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಸೊ ಮತ್ತೆ ನಮ್ಗೆ ಇಲ್ಲಿ ಏನನ್ನ ಹೇಳಿದಾರೆ ನಮ್ಗೆ ಕೃಷ್ಣ, ನನ್ಗೆ ಏನೂ ಬೇಕಾಗಿಲ್ಲ, ನನಗೆ ನೀವು ಕಷ್ಟ ಪಡ್ಬೇಡಿ, ನೀವು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ನೀವು ಪ್ರೀತಿಯಿಂದ ಒಂದು ಹಣ್ಣು, ಒಂದು ಎಲೆ, ಒಂದು ಹೂವು ಮತ್ತೆ ಸ್ವಲ್ಪ ನೀರನ್ನ ನೀವು ನನಗೆ ಅರ್ಪಿಸಿ ಅದನ್ನ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ನನಗೆ ಭಕ್ತಿಯನ್ನ ಮಾಡಿ ನೀವು ಅಯ್ಯೋ ನನ್ ತುಂಬಾ ಬಡವ, ನನ್ನ ಹತ್ರ ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ ಸ್ವಲ್ಪ ನೀರಾದ್ರೂ ಇರುತ್ತಲ್ಲ, ನೀರನ್ನ ನನಗೆ ಅರ್ಪಿಸಿ ಭಕ್ತಿಯಿಂದ ಪ್ರೀತಿಯಿಂದ ಅದನ್ನ ನಾನು ಸ್ವೀಕರಿಸ್ತೀನಿ. ಅಲ್ಲಿ ಪ್ರೀತಿನೇ ತುಂಬಾ ಮುಖ್ಯ ಅಂತ ನಮ್ಗೆ ಹೇಳಿದ್ದಾರೆ. ಅದನ್ನೇ ನಮ್ಗೆ ಇಲ್ಲಿ ಒಂದು ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ನೃಸಿಂಹ ಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ, ಅದರ ಒಂದು ಅರ್ಥನು ಸಹ ಈ ಒಂದು ಶ್ಲೋಕಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ ಶ್ಲೋಕಕ್ಕೆನೆ ಅದು ಅಂದ್ರೆ ಸೇಮ್ ಅರ್ಥವನ್ನ ಅದು ಕೊಡುತ್ತೆ. ಮತ್ತೆ ಇದು ಶ್ರೀಕೃಷ್ಣನ ಭಕ್ತಿ ಸೇವಾ ಪ್ರಕ್ರಿಯೆ ತುಂಬಾ ಸರಳವಾದದ್ದು ಅಲ್ವಾ. ಆದ್ರೆ ಇಲ್ಲಿ ಹಠಮಾರಿಗಳು ಅಲ್ವಾ. ಇವಾಗ ಹಿರಣ್ಯಕಶಿಪುವಿಗೆ ಯಾರಾದ್ರೂ ಅರ್ಥ ಮಾಡಿಸ್ಲಿಕ್ಕೆ ಆಗತ್ತಾ? ಇಲ್ಲ. ರಾವಣನಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗತ್ತಾ? ಎಲ್ಲರೂ ಬುದ್ಧಿವಾದ ಹೇಳ್ತಾರೆ. ವಿಭೀಷಣ, ಮಂಡೋದರಿ ಎಲ್ಲರೂ ಬುದ್ಧಿವಾದ ಹೇಳ್ತಾರೆ ಅಲ್ವಾ. ಸೊ ನೀನು ಅದು ಪರಪತ್ನಿಯನ್ನ ನೀನು ಯಾಕೆ ಇಟ್ಕೊಂಡಿದ್ಯಾ, ಕಳಿಸ್ಬಿಡು ನೀನು ಅಂತ. ಆದ್ರೂನು ಅವರು ಹಠಮಾರಿ, ಯಾರ ಮಾತನ್ನು ಅವರು ಕೇಳೋದಿಲ್ಲ ಅಲ್ವಾ. ಸೊ ಇವಾಗ ದೇವೋತ್ತಮ ಪರಮ ಪುರುಷನಿಗೆ ನಾವು 24 ಗಂಟೆಗಳ ಸೇವೆಯಲ್ಲಿ ನಾವು ತೊಡಗ್ಬೇಕು ಅಂತಂದ್ರೆ ಆ ನಿರಾಕಾರ ಮಾರ್ಗ ಇದೆಯಲ್ಲ, ಅದು ತುಂಬಾ ಕಠಿಣವಾದದ್ದು ಅಲ್ವಾ. ನಾವು 24 ಗಂಟೆಗೆ ಕುತ್ಕೊಂಡು ನಾನು ಏನೋ ಒಂದು ನಿರಾಕಾರವಾದದನ್ನ ನಾನು ಧ್ಯಾನ ಮಾಡ್ಕೊಂಡು ಕುತ್ಕೊಂಡ್ರೆ ಆಗತ್ತಾ? ಇಲ್ಲ. ಆದ್ರೆ ಆ ಕೃಷ್ಣನ ಸುಂದರವಾದಂತಹ ಮುಖಾರವಿಂದವನ್ನ ಜ್ಞಾಪಿಸ್ಕೊಂಡು ಅಥವಾ ಕೃಷ್ಣನ ಗುಣಗಾನವನ್ನು, ಕೃಷ್ಣನ ಲೀಲೆಗಳನ್ನ ನಾನು 24 ಗಂಟೆಗಳ ಕೇಳ್ಕೊಂಡು ನಾನು ಇರಬಹುದು ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾರೆ. ಅದು ಕಠಿಣ, ಅದು ಆ ನಿರಾಕಾರ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ದೇವರನ್ನು ನಿರಾಕರಿಸಿ ಸಂತೋಷಿಸುವ ಮನೋಭಾವದ ಹಠಮಾರಿ ಬದ್ಧಾತ್ಮರಿಗೆ ಪ್ರೇಮ ಸೇವಾ ಭಾವವು ಅಪ್ರಿಯವಾದದ್ದು ಅಲ್ವಾ. ಅವ್ರಿಗೆ ಅರ್ಥ ಆಗೋದಿಲ್ಲ, ಭಾವನೆಗಳೇ ಅವರಲ್ಲಿ ಇಲ್ಲ. ಯಾಕಂದ್ರೆ ನೋಡಿ, ನಮ್ಗೆ ಎಷ್ಟ್ ಚೆನ್ನಾಗಿ ಗೊತ್ತಾಗುತ್ತೆ ಅಂದ್ರೆ ಆ ಹಿರಣ್ಯಕಶಿಪು ತನ್ನ ಮಗನನ್ನೇ ಸಾಯಿಸ್ಲಿಕ್ಕೆ ಅವನು ಹೊರಟಿದ್ದಾನೆ. ಹೊಟ್ಟೆಲಿ ಹುಟ್ಟಿರುವಂತ ಮಗನನ್ನ ಅಲ್ವಾ. ಇಡೀ ಜಗತ್ತೇ ಅವನ ಕಾಲ ಕೆಳಗಡೆ ಇದೆ. ಒಂದು ಚಿಕ್ಕ ಮಗು ಅವನ್ ಮಾತನ್ನ ಕೇಳ್ತಿಲ್ಲ ಅಂತ ಹೇಳ್ಬಿಟ್ಟು ಅವನು ಅಷ್ಟು ಕ್ರೂರಿ ಆಗ್ಬಿಟ್ಟ ಅಲ್ವಾ. ಸೊ ಅದಕ್ಕೆ ಅಂತಹವರ ಮನಸ್ಸಲ್ಲಿ ಆ ಪ್ರೇಮ ಭಾವ ಅನ್ನೋದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇಂಥವ್ರಿಗೆ ಏನಾಗತ್ತೆ, ಅವ್ರು ಭಗವಂತನಿಗೆ ಶರಣಾಗಿಲ್ಲ ಅಂತಂದ್ರೆ ಅವ್ರು ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟು ಸಾವಿನ ಚಕ್ರದಲ್ಲಿ ಅವರು ಸಿಕ್ಕಾಕೋತಾರೆ. ಅವರು ಈ ಕಷ್ಟ ಅಂದ್ರೆ ಏನು ದುಃಖಾಲಯ ಅಶಾಶ್ವತವಾಗಿರುವಂತಹ ಈ ಒಂದು ಭೌತಿಕ ಸಾಗರದಲ್ಲಿ ಮತ್ತೆ ಬಂದು ಬೀಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಸಾರಿ ಲೇಟ್ ಆಗೋಯ್ತು. ಬ್ರಹ್ಮ ಸ್ತುತಿ ಕಿ ಜೈ, ಪುರುಷೋತ್ತಮ ಮಾಸ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಇಲ್ಲಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಕಲ್ಪತೃಭ್ಯಶ್ಚ ಕೃಪಾ ಸಿಂಧು ಭ್ಯೈವ ಚ ಭಕ್ತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಕ್ಲಾಸನ್ನ